दूरवाणी प्रचारिणे निर्विशेष शून्यवादी पाश्चात्य देशपायणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ओके, तो लास्ट टाइम ನಾವು 14-15 ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅನ್ಸುತ್ತೆ. ಸೊ ನಾವು 16, 17, 18, 19 ಈ 4 ಶ್ಲೋಕಗಳಿವೆ. ಫಸ್ಟಿಗೆ ಟ್ರಾನ್ಸ್ಲೇಷನ್ ಹೋಗ್ತೇನೆ. ಚಾಪ್ಟರ್ 16. ಫೋರ್ಟೀನ್ 15 ಯಾರಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಡಿಸ್ಕಸ್ ಮಾಡ್ತೀನಿ. ಅಧ್ಯಾಯ 16. ಪರೀಕ್ಷಿತ ಕಲಿಯುಗವನ್ನು ಸ್ವೀಕರಿಸಿದ ರೀತಿ. ಸೂತ ಮುನಿಗಳು ನುಡಿದರು, ಹೇ ಬ್ರಾಹ್ಮಣ ವಿದ್ವಾಂಸರೇ. ಆನಂತರ ಪರೀಕ್ಷಿತ ಮಹಾರಾಜನು ಮಹಾಭಗವದ್ ಭಕ್ತನಾಗಿ ಶ್ರೇಷ್ಠ ದ್ವಿಜ ಬ್ರಾಹ್ಮಣರ ಸಲಹೆಗಳಿಗೆ ಅನುಗುಣವಾಗಿ ಜಗತ್ತನ್ನು ಆಳತೊಡಗಿದನು. ಆತನ ಜನನ ಕಾಲದಲ್ಲಿ ತಜ್ಞ ಜ್ಯೋತಿಷಿಗಳು ಭವಿಷ್ಯ ಹೇಳಿದ್ದ ಶ್ರೇಷ್ಠ ಗುಣಗಳನ್ನು ಪಡೆದು ಆತ ರಾಜ್ಯಭಾರ ಮಾಡಿದನು. ಪರೀಕ್ಷಿತ ರಾಜ ಉತ್ತರ ರಾಜನ ಮಗಳು ಇರಾವತಿಯನ್ನು ಮದುವೆಯಾದನು ಹಾಗೂ ಮಹಾರಾಜ ಜನಮೇಜಯನನ್ನು ಮೊದಲುಗೊಂಡು 4 ಪುತ್ರರನ್ನು ಪಡೆದನು. ಮಹಾರಾಜ ಪರೀಕ್ಷಿತನು ಮಾರ್ಗದರ್ಶನಕ್ಕಾಗಿ ಕೃಪಾಚಾರ್ಯರನ್ನು ತನ್ನ ಗುರುವೆಂದು ಆಯ್ಕೆ ಮಾಡಿಕೊಂಡ ನಂತರ ಗಂಗಾ ತೀರದಲ್ಲಿ 3 ಅಶ್ವಮೇಧ ಯಾಗಗಳನ್ನು ಆಚರಿಸಿದನು. ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಸಾಕಷ್ಟು ದಕ್ಷಿಣೆ ನೀಡಿ ಯಜ್ಞಗಳನ್ನು ನೆರವೇರಿಸಿದನು. ಈ ಯಾಗಗಳಲ್ಲಿ ಸಾಮಾನ್ಯ ಮನುಷ್ಯ ಕೂಡ ದೇವತೆಗಳನ್ನು ಕಾಣುವಂತಾದನು. ಒಂದು ಸಲ ಪರೀಕ್ಷಿತ ಮಹಾರಾಜ ವಿಶ್ವ ದಿಗ್ವಿಜಯಕ್ಕಾಗಿ ಹೋಗುತ್ತಿದ್ದಾಗ ಶೂದ್ರನಿಗಿಂತ ಕೀಳಾದ ಕಲಿಯುಗ ಪುರುಷನನ್ನು ಕಂಡನು. ಆತ ರಾಜನ ಮಾರುವೇಷದಲ್ಲಿ ಹಸು ಮತ್ತು ಎತ್ತುಗಳ ಕಾಲುಗಳನ್ನು ಗಾಯಗೊಳಿಸುತ್ತಿದ್ದನು. ಪರೀಕ್ಷಿತ ರಾಜ ಒಮ್ಮೆಗೆ ಅವನನ್ನು ಹಿಡಿದು ಸಾಕಷ್ಟು ಶಿಕ್ಷೆಗೆ ಗುರಿಪಡಿಸಿದನು. ಇಷ್ಟರು ನಾವು ಕೇಳಿದ್ದು ಸುತ ಗೋಸ್ವಾಮಿ ಅವ್ರ ಮಾತು. ಈಗ ಶೌನಕ ಋಷಿ ಅವರ ಪ್ರಶ್ನೆ. ಶೌನಕ ಮುನಿಗಳು ಕೇಳಿದರು, ಕಲಿಯು ಕೆಳಮಟ್ಟದ ಶೂದ್ರನಾಗಿದ್ದು ರಾಜನಂತೆ ವೇಷ ಧರಿಸಿ ಗೋವಿನ ಪಾದಕ್ಕೆ ಘಾತ ಉಂಟು ಮಾಡಿದ್ದಕ್ಕೆ ಪರೀಕ್ಷಿತ ರಾಜ ಬರಿದೆ ಶಿಕ್ಷಿಸಿದನೇಕೆ? ಈ ಎಲ್ಲ ಘಟನೆಗಳು ಶ್ರೀಕೃಷ್ಣನ ಕಥೆಗೆ ಸಂಬಂಧಿಸಿದರೆ ದಯವಿಟ್ಟು ವಿವರಿಸಿರಿ. 6ನೇದು, ಭಗವದ್ ಭಕ್ತರು ಭಗವಂತನ ಪಾದಕಮಲಗಳಲ್ಲಿ ದೊರೆಯುವ ಜೇನಿನ ಆಸ್ವಾದನೆಗೆ ಭಗವದ್ಭಕ್ತರು ಭಗವಂತನ ಪಾದಕಮಲಗಳಲ್ಲಿ ದೊರೆಯುವ ಜೇನಿನ ಆಸ್ವಾದನೆಗೆ ಹೊಂದಿಕೊಂಡಂತವರು.
ಒಬ್ಬನ ಅಮೂಲ್ಯ ಜೀವನವನ್ನು ಸುಮ್ಮನೆ ನಿರರ್ಥಕಗೊಳಿಸುವ ವಿಷಯಗಳಿಂದ ಏನು ಪ್ರಯೋಜನ? ಅಥವಾ ಸ್ಯಾಪಧಾಂಭೋಜಂ ಕರ ಮಕರಂದಂ ಲಿಹಾಂ ಸತಾಂ ಕಿಮನ್ಯೇ ಅಸತ್ ಆಲಾಪೈರ್ ಆಯುಷೋ ಯದ್ ಅಸದ್ವ್ಯಯ ಅಸತ್ ವ್ಯಯ. ನೋಡಿ ಎಷ್ಟು ಆ ಸನ ಸನ ಇವರು ಶೌನಕ ಋಷಿ ಅವರೆಲ್ಲ ಅಲ್ಲಿ ನೆರೆದ ಋಷಿ ಮುನಿಗಳು ಸಮಯ ಟೈಮ್ ಎಷ್ಟು ಎಷ್ಟು ನಮಗೆ ಅಮೂಲ್ಯ ಅನ್ನೋದು ಅವರು ತೋರಿಸ್ಕೊಡ್ತಾ ಇರೋದು. ಸೊ ಇಲ್ಲಿ ಭಾವಾರ್ಥದಲ್ಲಿ ಆಚಾರ್ಯ ಶ್ರೀಲ ಪ್ರಭುಪಾದರು ಈ ತರ ಒಂದು ಘಟನೆ ವೈದಿಕ ಕಾಲದಲ್ಲಿ ಇಲ್ಲವೇ ಇಲ್ಲ. ಗೋಮಾತೆಗೆ ಈ ರೀತಿಯ ಒಂದು ಆ ಇಲ್ಲಿ ಒಬ್ಬ ವ್ಯಕ್ತಿ ಅದಕ್ಕೆ ನೋವು ಉಂಟು ಮಾಡ್ತಾ ಇದ್ದಾರೆ. ಸೊ ಅದು ಕೇಳಕ್ಕೆ ಇಲ್ಲ, ಆತರ ಸುದ್ದಿ ಇಲ್ಲ. ಈಗ ಕಲಿಯುಗದಲ್ಲಿ ಇದು ಕಾಮನ್. ನಮ್ಮ ದೇಶ ಕೂಡ ಇದು 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 ಅವರವರ ಧರ್ಮ. ನಮ್ಮ ಒಬ್ಬ ದೇಶ ಇವರೇ ಯಾರು ಮುಖ್ಯ ನಾಯಕರು ಮಹಾತ್ಮ ಅಂತ ಅವರಿಗೆ ಬಿರುದು. ಸೊ ಅವರಿಗೆ ಒಮ್ಮೆ ಕೇಳಿದಾಗ ಏನಿದು ನೀವು ದೊಡ್ಡ ನಾಯಕರು, ಎಲ್ಲ ಧರ್ಮದವರು ನಿಮ್ಮನ್ನು ಸ್ವೀಕರಿಸ್ತಾರೆ, ಸೊ ಬೇರೆ ಧರ್ಮದವರು ಹೀಗೆ ಗೋಮಾತೆಗೆ ಇಷ್ಟು ಹಿಂಸೆ ಕೊಡೋದು, ಗೋ ಹತ್ಯೆ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ, ನೀವೊಂದು ಮಾತು ಹೇಳ್ಬೋದಲ್ಲ ಅವ್ರಿಗೆ. ಅವ್ರು ಹೇಳೋದು ದಟ್ ಈಸ್ ದ ರಿಲಿಜನ್. ಇದು ಅವರ ಅವರ ಏನು ರಿಲಿಜನ್, ಏನು ಧರ್ಮ ಅಂತ ನಾವು ಅನ್ಕೊಳ್ತೇವೆ, ಅದು ಅವ್ರದ್ದು, ನಾನದನ್ನೇನು ಮಾಡಕ್ಕ. ಸೊ ಇದು ಹೀಗೆ ಇವತ್ತಿನ ಸ್ಥಿತಿ, ಹೀಗೆ ನಾಯಕರು ಹೀಗೆ, ರಾಜಕಾರಣಿಗಳು ಹೀಗೆ. ಸೊ ಇದೆಲ್ಲ ಈ ತರ. ಸೊ ಹೇಳೋದು ವೈದಿಕ ಕಾಲದಲ್ಲಿ ಗೋವಿನ ಇದು ಗೋಮಾತೆ ಹೇಳು ತಾಯಂದಿರಲ್ಲಿ ಅವರೊಬ್ಬರು. ಹಾಗೆ ಅವರ ಸ್ಥಾನ ಅದರ ನಿಜವಾದ ಅದರ ಜನರಿಗೆ ಮನವರಿಕೆ ಇತ್ತು. ಹಾಗೆ ಇವರು ಈ ತರ ಮುಂದೆ ಕಲಿಯುಗದಲ್ಲಿ ಈ ತರ ಆಗತ್ತೆ ಅಂತ ಕೂಡ ಅದು ಯೋಚನೆ ಮಾಡಕ್ಕೂ ಕೂಡ ಅವ್ರಿಗೆ ಆಗ್ತಾ ಇರಲಿಲ್ಲ. ಆ ತರ ಒಂದು ಸಂಸ್ಕೃತಿ. ಸೊ ಹಾಗಾಗಿ ಈ ಘಟನೆ ಕೇಳಿದ್ದವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರಿಗೆ ಇದೊಂದು ತುಂಬಾ ಅಸಾಧಾರಣ ಘಟನೆ. ಈ ರೀತಿಯ ಘಟನೆ ಮಾನವ ಸಮಾಜದಲ್ಲಿ ಆಗೋದಿಲ್ಲ. ಆದರೂ ಕೂಡ ಇವಾಗ ನಮಗೆ ಯಾವುದೋ ಒಂದು ನ್ಯೂಸ್ ಸುದ್ದಿ ಕೇಳಿದ್ವಿ, ಒಂದು ಕೊರೋನಾ ಬಂತು ಸಡನ್ ಆಗಿ. ಸೊ ನಾವು ಅದಕ್ಕೆ ತುಂಬಾ ತಲ್ಲೀನರಾಗ್ತೇವೆ ವಿಷಯ. ಇಲ್ಲಾಂದ್ರೆ ಇನ್ನೇನೋ ಒಂದು ಹೊಸ ಸುದ್ದಿ ಬಂತು, ಅಲ್ಲಿ ಇಸ್ರೇಲು ಇರಾನ್ ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ಕಲಾಶ ಪ್ರಾರಂಭ ಆಯಿತು. ನಮಗೆ ಕುತೂಹಲ, ನಮಗೆ ಇನ್ಕ್ವಿಸಿಟಿವ್ನೆಸ್, ಒಂದು ಸುದ್ದಿ, ಒಂದು ನ್ಯೂಸ್ ಅಂತ. ಸೊ ಈ ರೀತಿ ನಾವು ಇಂಟ್ರೆಸ್ಟ್ ಆಗ್ಬಹುದು ನಾವು. ಆದ್ರೆ ಇಲ್ಲಿ ತೋರಿಸ್ತಾ ಇರೋದು ಏನಂದ್ರೆ ಇವರು ಋಷಿ ಮುನಿಗಳು ಅದಕ್ಕೆ ಏನಾದ್ರೂ ಕೃಷ್ಣನ ಸಂಬಂಧ ಇದೆಯಾ ಫಸ್ಟ್ ಆಫ್ ಆಲ್ ಅವ್ರು ಖಂಡನೆ ಮಾಡ್ತಾ ಇದ್ದಾರೆ. ಆ ತರ ಒಂದು ಸನ್ನಿವೇಶ ಸೃಷ್ಟಿಯಾಗೋದು, ಅದು ಧರ್ಮದ ವಿರುದ್ಧ ಅದು ಸೃಷ್ಟಿಯಾಗೋದು, ಅದನ್ನ ಅವ್ರು ಹೇಳಿದ್ರು. ಇದು ಯಾಕೆ ಪರೀಕ್ಷಿತ್ ಮಹಾರಾಜ್ ಕೇವಲ ಅವ್ರನ್ನ ಶಿಕ್ಷಿಸಿದ ಅಷ್ಟೇನಾ, ಅವ್ರಿಗೆ ತಕ್ಷಣ ಅವ್ರಿಗೆ ಮರಣದಂಡನೆ ಕೊಡ್ಲಿಲ್ವಾ ಅಂತ ಕೇಳ್ತಾ ಇದ್ದಾರೆ. ರಾಜನಿಗೆ ಅಧಿಕಾರ ಇದೆ, ಅದು ರಾಜನ ಕರ್ತವ್ಯ. ಆತರ ಯಾರಾದರೂ ಗೋಮಾತೆಗೆ ಆತರ ಒಂದು, ಗೋಮಾತೆನೇ ಅಲ್ಲ, ಯಾರಾದ್ರೂ ಒಂದು ಅಮಾಯಕ ಜೀವಿ, ಇನ್ನೋಸೆಂಟ್ ಒಬ್ಬ ವ್ಯಕ್ತಿಗೆ ತರ ನೋವು ಕೊಟ್ರೆ ಅವರನ್ನ ತಕ್ಷಣ ಮರಣದಂಡನೆ ಕೊಡ್ಬೇಕು. ಸೊ ಇವರು ಅದನ್ನ ಕೇಳ್ತಾ ಇದ್ದಾರೆ. ಆದ್ರೂ ಕೂಡ ನಂತರ ಇದಕ್ಕೇನಾದ್ರೂ ಕೃಷ್ಣನ ಸಂಬಂಧ ಇದ್ರೆ ಈ ವಿಷಯವನ್ನ ನಮಗೆ ತಿಳಿಸ್ಬೋದು. ಇಲ್ಲ ಅಂದ್ರೆ ನಮಗೆ ಇದನ್ನು ಕೇಳುವ ಒಂದು, ನಮಗೆ ಇದು ಸಮಯವನ್ನು ವ್ಯರ್ಥ ಮಾಡುವ ಒಂದು ಇದಿಲ್ಲ. ನಮಗೆ ಇದು ಅಗತ್ಯ ಇಲ್ಲ. ಅಂದ್ರೆ ಎಷ್ಟು ಅವರು ಸಮಯವನ್ನು ಅವರು ಎಷ್ಟು ಅಮೂಲ್ಯ ಅಂತ ಅವರು ಅಮೂಲ್ಯವಾಗಿ ನೋಡ್ತಾ ಇದ್ದಾರೆ. ಸೊ ಕಿಮ್ಮಸದ ಆಲಾಪೈ, ಭಕ್ತರಾದವರು ಕೃಷ್ಣನ ಪಾದಕಮಲಗಳಲ್ಲಿರುವ ವಿಶೇಷವಾದ ಆ ಒಂದು ಮಕರಂದ ಅದರ ಆಸ್ವಾದಿಸ್ತಾ ಇದ್ದಾರೆ ಅವರು. ಸೊ ಅದರಲ್ಲಿ ಅವರಿಗೆ ಬೇರೆದು ಯಾವ ಭೌತಿಕ ಲೌಕಿಕ ವಿಷಯ ಬೇಡ. ಸಂಬಂಧ ಇದ್ರೆ ಮುಂದುವರಿಸಿ, ಇಲ್ಲಾಂದ್ರೆ ದಯವಿಟ್ಟು ನಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹೇ ಸುತಮುನಿಗಳೇ, ಮಾನವರಲ್ಲಿಯೂ ಸಾವಿನಿಂದ ಸ್ವತಂತ್ರರಾಗಿ ಚಿರಂತನ ಜೀವನ ಬಯಸುವವರಿದ್ದಾರೆ. ಅವರು ಮೃತ್ಯು ನಿಯಂತ್ರಕನಾದ ಯಮರಾಜನನ್ನು ಆಹ್ವಾನಿಸುವುದರ ಮೂಲಕ ಕೊಲೆಯ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಮೃತ್ಯುವಿನ ಪ್ರಕ್ರಿಯೆಯಿಂದ ಪಾರಾಗುತ್ತಾರೆ. ಹೌದು, ಪ್ರತಿಯೊಬ್ಬರ ಸಾವಿಗೆ ಕಾರಣನಾಗುವ ಯಮರಾಜ ಎಲ್ಲಿಯವರೆಗೆ ಇಲ್ಲಿರುತ್ತಾನೆಯೋ ಅಲ್ಲಿಯವರೆಗೆ ಯಾರಿಗೂ ಸಾವು ಸಂಭವಿಸುವುದಿಲ್ಲ. ಶ್ರೇಷ್ಠ ಋಷಿಗಳು ಭಗವಂತನ ಪ್ರತಿನಿಧಿಯಾದ ಮರಣ ನಿಯಂತ್ರಕ ಯಮರಾಜನನ್ನು ಆಹ್ವಾನಿಸಿದ್ದಾರೆ. ಆತನ ಹಿಡಿತದಲ್ಲಿರುವ ಜೀವಿಗಳು ಭಗವಂತನ ಕಥಾರೂಪದ
ದಿವ್ಯ ಲೀಲೆಗಳ ಚಿರಂತನ ಅಮೃತವನ್ನು ಆಸ್ವಾದಿಸುವುದರಿಂದ ಲಾಭ ಪಡೆಯಬೇಕು. ಅಲ್ಪಾಯುಷಿಗಳು ಅಲ್ಪಮತಿಗಳು ಆದ ಸೋಮಾರಿ ಮಾನವರು ರಾತ್ರಿಯನ್ನು ನಿದ್ದೆಯಲ್ಲಿ ಕಳೆಯುತ್ತಾರೆ, ಹಗಲನ್ನು ವ್ಯರ್ಥ ಕಾರ್ಯಗಳಲ್ಲಿ ಕಳೆಯುತ್ತಾರೆ. ಸೂತ ಮುನಿಗಳು ಹೇಳಿದರು. ಎಸ್, ಇದು ಶೌನಕ ಋಷಿಗಳು ಹೇಗೆ ನಾವು ಆ ಯಮರಾಜರನ್ನು ಅವರನ್ನು ಕರೆದ್ರೆ ಸೊ ಮತ್ತೆ ನಾವು ನಮ್ಮ ಸಮಯವನ್ನು ಭಗವಂತನ ವಿಷಯದಲ್ಲಿ ನಾವು ಉಪಯೋಗಿಸಿದ್ರೆ, ಭಗವಂತನ ಸೇವೆ ಮಾಡೋದ್ರಲ್ಲಿ, ಭಗವಂತನ ನಾಮವನ್ನು ಉಚ್ಚರಿಸೋದ್ರಲ್ಲಿ, ಭಾಗವತ ಶ್ರವಣ ಮಾಡೋದ್ರಲ್ಲಿ, ಆಗ ಹೇಳ್ತಾರೆ ನಮಗೆ ಮೃತ್ಯು ಅನ್ನೋದು ನಮಗೆ ಅಡಚಣೆ ಆಗೋದಿಲ್ಲ. ಮೃತ್ಯು ಪುರುಷ, ಮೃತ್ಯು ನಿಂತಂತೆ. ಸೊ ನಂತರ ಸೂತ ಗೋಸ್ವಾಮಿಗಳು, ಪರೀಕ್ಷಿತ ಮಹಾರಾಜನು ಕುರು ಸಾಮ್ರಾಜ್ಯದ ರಾಜಧಾನಿಯಲ್ಲಿ ವಾಸಿಸುತ್ತಿದ್ದಾಗ ಆತನ ರಾಜ್ಯದ ವ್ಯಾಪ್ತಿಯೊಳಗೆ ಕಲಿಯುಗದ ಲಕ್ಷಣಗಳು ಸುಳಿಯಲು ಆರಂಭಿಸಿದವು. ಪರೀಕ್ಷಿತ ರಾಜನಿಗೆ ಇದು ತಿಳಿದಾಗ ಪ್ರಿಯವಾಗಲಿಲ್ಲ. ಆದರೂ ಹೋರಾಡಲು ಆತನಿಗೊಂದು ಅವಕಾಶ ಸಿಕ್ಕಿದಂತಾಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಆತ ಸ್ವತಃ ಯುದ್ಧಕ್ಕೆ ಸಿದ್ಧನಾದನು. ಇದು ನಿಜವಾದ ಕ್ಷತ್ರಿಯನು ಅಂದ್ರೆ, ನಿಜವಾದ ರಾಜನಂದ್ರೆ ಹಾಗೆ. ಹೌದು. ಸೊ ಕೇವಲ ಅವರ ಸೈನಿಕರನ್ನು ಕಳಿಸೋದಲ್ಲ, ಅವರೇ ಸ್ವತಃ ಮುಂದೆ ನಿಂತು ಅವರು ಈ ಅಧರ್ಮ ಪರವಾಗಿ ಇರುವ ವ್ಯಕ್ತಿಗಳನ್ನು ಅವ್ರನ್ನ ಎದುರಿಸುತ್ತಾರೆ, ಅವ್ರ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಸೊ ನಾವು ಹಿಂದೆ ಕೇಳಿದ್ದು ಕೆಲವು ಅಧ್ಯಾಯಗಳ ಹಿಂದೆ ಯುಧಿಷ್ಠಿರ ಮಹಾರಾಜರು ಹಾಗೆ ನೋಡಿದ್ರು, ಕೆಲವು ಲಕ್ಷಣಗಳು ನೋಡಿದ್ರು, ಅದರಿಂದಾನೇ ಅವ್ರು ತಿಳ್ಕೊಂಡ್ರು ಕೃಷ್ಣನ ಅಂತರ್ಧಾನವಾಗಿದೆ ಅಂತ. ಅದೇ ಪರೀಕ್ಷಿತ ಮಹಾರಾಜರು ಇನ್ನ ಹೊಣೆಗಾರಿಕೆಯಲ್ಲಿದ್ದಾರೆ, ಅವರ ಕರ್ತವ್ಯಗಳಿವೆ. ಸೊ ಅವರು ಪಾಂಡವರ ಮೊಮ್ಮಗನಾಗಿ ಅವರ ರಾಜಧಾನಿಯಲ್ಲಿ, ಅವರ ರಾಜ್ಯ ಭಾರದಲ್ಲಿ ಸ್ವಲ್ಪ ಕಲಿಯುವ ಲಕ್ಷಣಗಳನ್ನು ನೋಡಿದ್ದೆ ಅವರಿಗೆ ಅದನ್ನ ನಿರ್ಮಿಸೋಕೆ ಅವರು ಮುಂದೆ ಬಂದರು. ಕಪ್ಪು ಕುದುರೆಗಳನ್ನು ಹೂಡಿದ ರಥದಲ್ಲಿ ಪರೀಕ್ಷಿತ ರಾಜನು ಕುಳಿತನು. ಆತನ ಧ್ವಜದಲ್ಲಿ ಸಿಂಹದ ಚಿಹ್ನೆ ಇದ್ದಿತು. ಹಾಗೆ ಅಲಂಕೃತನಾಗಿ ರಥ, ಅಶ್ವ, ಗಜಬಲ ಮತ್ತು ಪದಾತಿ ಸೈನಿಕರಿಂದ ಸುತ್ತುವರಿಯಲ್ಪಟ್ಟು ಆತನು ಎಲ್ಲ ದಿಕ್ಕುಗಳಲ್ಲಿಯೂ ದಿಗ್ವಿಜಯ ನಡೆಸಲು ರಾಜಧಾನಿಯನ್ನು ಬಿಟ್ಟನು. ಆಗ ಮಹಾರಾಜ ಪರೀಕ್ಷಿತನು ಭೂಮಂಡಲದ ಎಲ್ಲಾ ಭಾಗಗಳನ್ನು, ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು ಪ್ರದೇಶ, ಕಿಂಪುರುಷ ಇತ್ಯಾದಿ ಗೆದ್ದು ಆಯಾ ಪ್ರದೇಶದ ರಾಜರುಗಳಿಂದ ಕಾಣಿಕೆಗಳನ್ನು ಸ್ವೀಕರಿಸಿದನು. ಇಲ್ಲಿ ನಾವು ಕೇಳ್ತಾ ಇರೋದು ಕೇವಲ ನಮ್ಮ ಭಾರತ ವರ್ಷ ನಾವು ಎಲ್ಲಿದ್ದೇವೆ, ಇವತ್ತಿನ ನಾವು ಭೂಮಿ ಅಂತ ಏನ್ ಅನ್ಕೊಂಡಿದ್ದೇವೆ, 7 ಖಂಡಗಳು, 2 ಅಮೆರಿಕೆಗಳು, ಏಷ್ಯಾ, ಯುರೋಪ್, ಆಫ್ರಿಕಾ, ಮತ್ತೆ ಆಸ್ಟ್ರೇಲಿಯಾ, ಇದೆಲ್ಲ ಓಷಿಯಾನಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಂಟಾರ್ಟಿಕಾ ಈ ತರ ಸೇರಿದಂತೆ ನಾವು ತಿಳ್ಕೊಂಡಿದೀವಿ ಭೂಲೋಕ ಅಂತ. ಆದ್ರೆ ಭೂಲೋಕ ಇಷ್ಟೇ ಅಲ್ಲ, ಇದಕ್ಕೂ ಹೆಚ್ಚು ಇದೆ. ಇದು ಕೇವಲ ಭಾರತ ವರ್ಷ. ಈ ತರ 9 ವರ್ಷಗಳಿದೆ. 9 ವರ್ಷಗಳು ಸೇರಿದ್ರೆ ಜಂಬೂ ದ್ವೀಪವಾಗುತ್ತೆ. ಸೊ ಈ ಪರೀಕ್ಷಿತ ಮಹಾರಾಜರ ಸಮಯವರೆಗೂ ಕೂಡ ರಾಜರು ಬೇರೆ ವರ್ಷಗಳ ಮೇಲೆ ಕೂಡ ಆಳ್ವಿಕೆ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ, ಈಗ ಆರ್ಟಿಕ್ ಅಲ್ಲೋದ್ಮೇಲೆ ಮತ್ತೆ ಏನು ಗೊತ್ತಿಲ್ಲ, ಅಂಟಾರ್ಟಿಕ್ ಅಲ್ಲೋದ್ಮೇಲೆ ಮತ್ತೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಒಂದು ಈಗ ಒಂದು ಇರುವೆ ಇರೋದ್ರಲ್ಲಿ ಅದನ್ನ ಡೈವರ್ಟ್ ಮಾಡ್ಬೋದು ನಾವು. ಸಪೋಸ್ ನನ್ನ ರೂಮಲ್ಲಿ ಇಲ್ಲಿ ಇದೆ ಒಂದು ಚಿಕ್ಕ ಜೀವಿ ಇರುವೆ ಇದೆ. ಸೊ ನನಗೆ ಗೊತ್ತು ಈ ನನ್ನ ಕೊಠಡಿ ಹೊರಗೆ ಇದೆ, ಅಸ್ತಿತ್ವ ಇದೆ ಅಂತ. ಅಲ್ಲಿ ದೊಡ್ಡ ಹಾಲ್ ಇದೆ, ಅಲ್ಲಿ ಆಫೀಸ್ ರೂಮ್ ಇದೆ, ಅಲ್ಲಿ ಇನ್ನೊಬ್ಬರು ರೂಮ್ ಇದೆ, ಕೆಳಗೆ ದೇವರ ಆಲಯ ಇದೆ, ಇಲ್ಲ ನನಗೆ ಗೊತ್ತು ನನಗೆ. ಆದ್ರೆ ಇಲ್ಲೇ ಇಲ್ಲೇ ಬೆಳೆದಿರೋ ಇರುವೆಗೆ ಅದಕ್ಕೆ ಈ ರೂಮೇ ಕೊಠಡಿನೇ ಸರ್ವಸ್ವ. ನಾನು ಬುದ್ಧಿವಂತ ಜೀವಿ, ಅದನ್ನು ಇಲ್ಲೇ ರೂಮಿನಲ್ಲಿ ಅದನ್ನ ಕಟ್ಟಿ ಹಾಕ್ಬೋದು. ಆ ರೀತಿಯಲ್ಲಿ ನಾನು ಅದಕ್ಕೆ ಹೊರಗೆ ಹೋಗೋ ರೀತಿ ಹೋಗದೆ ಮಾಡಬಹುದು. ನಾನು ಅದಕ್ಕಿಂತ ಬುದ್ಧಿವಂತ ಜೀವಿ. ನಾನು ಹಾಗೆ ಅದಕ್ಕೆ ಬಾಗಿಲು, ಕಿಟಕಿ ಆ ರೀತಿ ನಾನು ತಯಾರಿ ಮಾಡಿ ಅದಿಲ್ಲೇ ಅದು ಸುತ್ತಾ ಇರ್ಬೇಕು. ಅದೆಷ್ಟಿದ್ರು ಅದು ಈಗ 4 ಗೋಡೆಗಳು ಮೇಲೆ ಕೆಳಗೆ ನೆಲ ಮತ್ತೆ ಇದು ರೂಫ್ ಈ ರೀತಿ ಇರ್ಬೋದು. ಸೊ ಈ ರೀತಿ ಹೇಳ್ತಾರೆ. ನಮಗೆ ಇವಾಗ ಅನುಭವ ಇರುವ ವಿಜ್ಞಾನಿಗಳಿಗೆ ಈ ಭೂಲೋಕದ ಇಷ್ಟೇ 7 ಖಂಡಗಳು, ಇಷ್ಟೇ ಅನ್ಕೊಂಡಿದ್ವಿ ನಾವು. ಇಲ್ಲ, ಇದಕ್ಕೂ ಈಚೆ ಇದೆ. ನಮ್ಮ ಜಂಬೂ ದ್ವೀಪವೇ ಇದಕ್ಕೂ ಈಚೆ ಇದೆ. ನಾವು ಕೇವಲ ಒಂದು ಭಾರತ ವರ್ಷದಲ್ಲಿದ್ದೇವೆ. ಇನ್ನ 7 ಇಲ್ಲಿ ಹೇಳಿದಾಗೆ ಕೇತುಮಾಲ ವರ್ಷ, ಭದ್ರಾಶ್ವ ವರ್ಷ, ಉತ್ತರ ಪೂರ್ವ ವರ್ಷ, ಕಿಂಪುರುಷ ವರ್ಷ 9 ಇದೆ. ಅದಕ್ಕೂ ಬಾರ್ಡರ್ಸ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಹೇಗೆ ಅಂತ. ಅದಕ್ಕೆ ಪಶ್ಚಿಮವಾಗಿ ಯಾವ್ದಿದೆ, ಉತ್ತರವಾಗಿ ಯಾವ್ದಿದೆ, ದಕ್ಷಿಣವಾಗಿ ಯಾವ್ದಿದೆ ಅಂತೆಲ್ಲ ಗೊತ್ತಿದೆ. ಈ ಜಂಬೂ ದ್ವೀಪ ಬಿಟ್ಟು ಇನ್ನ 6 ದ್ವೀಪಗಳಿವೆ.
ಇದೆಲ್ಲವೂ ಸೇರಿ ನಾವು ಇದು 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 ಓಕೆ, ಜಂಬೂದ್ವೀಪದ ಸುತ್ತು ನಂತರ ಒಂದೊಂದು ಒಂದೊಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಲಕ್ಷ ದ್ವೀಪ, ಇನ್ನೊಂದು ಇದೆಲ್ಲ ದ್ವೀಪಗಳು, ಇದೆಲ್ಲ ವಿವರಣೆ ಇದೆ. ಬಟ್ ಎನಿವೆ, ಇವಾಗ ನಮಗೆ ಇದ್ರ ವಿವರಣೆ ತಿಳಿದಿಲ್ಲ. ಇದು ಮಹಾರಾಜ್ ಪರೀಕ್ಷಿತರು ಕೇವಲ ನಮ್ಮ ಈ ಇವತ್ತು ನಾವು ತಿಳ್ಕೊಂಡಿರೋ ಭೂಲೋಕವಲ್ಲ, ಇದನ್ನ ಬಿಟ್ಟು ಕೂಡ ಹೆಚ್ಚು ಹೆಚ್ಚು ಜಂಬೂದ್ವೀಪ ಇದನ್ನೇ ಅವರು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಇಲ್ಲಿ ಕಾಣ್ತಾ ಇದ್ರು. ಅವರ ವಿವರಣೆ ಆಳ್ವಿಕೆ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಅವರು ಕೂಡ ಇವರ ಒಂದು ಪ್ರಭುತ್ವವನ್ನು ಸ್ವೀಕರಿಸುವುದು ಅಂತ ನಾವು ತಿಳ್ಕೊಳ್ಬೋದು. ಭಗವದ್ ಭಕ್ತರಾಗಿದ್ದ ತನ್ನ ಶ್ರೇಷ್ಠ ಪೂರ್ವಿಕರ ವೈಭವಗಳನ್ನು ಹಾಗೂ ಶ್ರೀಕೃಷ್ಣನ ಮಹಾಮಹಿಮೆಗಳನ್ನು ರಾಜನು ತಾನು ಓದದ್ದಲ್ಲೆಲ್ಲ ನಿರಂತರ ಕೇಳುತ್ತಿದ್ದನು. ಅಶ್ವತ್ಥಾಮನ ಅಸ್ತ್ರದ ತಾಪದಿಂದ ತಾನು ಹೇಗೆ ಶ್ರೀಕೃಷ್ಣನಿಂದ ರಕ್ಷಿತನಾದೆ ಎಂಬುದನ್ನು ಸಹ ಆತ ಕೇಳಿದನು. ಶ್ರೀ ಕೇಶವನಲ್ಲಿ ಪೃಥಾವಂಶದವರಿಗೆ ಬಹಳ ಭಕ್ತಿ ಇತ್ತು. ಆ ಕಾರಣದಿಂದ ವೃಷ್ಣಿ ಮತ್ತು ಪೃಥಾವಂಶದವರ ನಡುವಿನ ಸ್ನೇಹದ ಬಗ್ಗೆ ಕೂಡ ಜನರು ಅವನಿಗೆ ಹೇಳಿದರು. ಅಂತಹ ವೈಭವಗಳನ್ನು ಹಾಡಿದ ಆ ಗಾಯಕರಿಂದ ರಾಜನು ಸಂತುಷ್ಟನಾಗಿ ಬಹಳ ಸಂತೋಷದಿಂದ ಕಣ್ಣರಳಿಸಿದನು. ಉದಾರ ಮನಸ್ಸಿನಿಂದ ಆತ ಅವರಿಗೆ ಬಹು ಬೆಲೆಯುಳ್ಳ ಆಭರಣಗಳನ್ನು ಹಾಗೂ ವಸ್ತ್ರಾದಿಗಳನ್ನು ದಾನ ಮಾಡಿದನು. 13ರಿಂದ 15ನೇ ಶ್ಲೋಕ ಇದೆ. ವಿಶ್ವವೆಲ್ಲ ಯಾರಿಗೆ ವಿಧೇಯವಾಗಿದೆಯೋ ಅಂತಹ ಶ್ರೀಕೃಷ್ಣನು ವಿಷ್ಣು ತನ್ನ ನಿರ್ವ್ಯಾಜ ಅನುಗ್ರಹದಿಂದ ಸಾರಥಿಯಾಗಿ, ಸಭಾಧ್ಯಕ್ಷನಾಗಿ, ದೂತನಾಗಿ, ಸಖನಾಗಿ, ರಾತ್ರಿ ಕಾವಲುಗಾರನಾಗಿ ಹೀಗೆ ಅನೇಕ ಹುದ್ದೆಗಳನ್ನು ಒಪ್ಪಿಕೊಂಡು ಪಾಂಡವರ ಅಪೇಕ್ಷೆಯನ್ನು ಅನುಸರಿಸಿ ಅವರ ಸೇವಕನಂತೆ ನಡೆಯುತ್ತಾ, ಹಿರಿಯನಂತೆ ಅವರಿಗೆ ನಮಸ್ಕರಿಸುತ್ತಾ ಎಲ್ಲ ರೀತಿಯ ಸೇವೆ ಸಲ್ಲಿಸಿದನು. ಇದನ್ನು ಕೇಳಿದ ಪರೀಕ್ಷಿತ ಮಹಾರಾಜನು ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ಭಕ್ತಿಭಾವಾವೇಶಕ್ಕೊಳಗಾಗಿ ಅಪಾರ ಸಂತೋಷವನ್ನು ಅನುಭವಿಸಿದರು. Maharaj Parikshit heard that out of his causeless mercy, Lord Krishna, Vishnu, who is universally obeyed, rendered all kinds of service to the malleable sons of Pandu by accepting posts ranging from chariot driver to president, messenger, friend, night watchman, etc., according to the will of the Pandavas, obeying them like a servant and offering obeisances like one younger in years. When he heard this, Maharaj Parikshit became overwhelmed with devotion to the lotus feet of the Lord. 17. ಪರೀಕ್ಷಿತ ಮಹಾರಾಜ ತನ್ನ ಪೂರ್ವಜರ ಸತ್ಕಾರ್ಯಗಳನ್ನು ಕೇಳುತ್ತಾ ಅವುಗಳ ಬಗ್ಗೆ ಚಿಂತನೆ ಮಾಡುವುದರಲ್ಲೇ ಮಗ್ನನಾಗಿ ದಿನ ಕಳೆಯುತ್ತಿರುವಾಗ ಏನಾಯಿತೆಂಬುದನ್ನು ಈಗ ನನ್ನಿಂದ ನೀವು ತಿಳಿಯಬಹುದು. ಧರ್ಮ ತತ್ವಗಳ ಸಾಕಾರನಾದ ಧರ್ಮನು ಎತ್ತಿನ ರೂಪದಲ್ಲಿ ಸಂಚರಿಸುತ್ತಿದ್ದನು. ಆಗ ಆತ ಮಗುವನ್ನು ಕಳೆದುಕೊಂಡು ದುಃಖಿಸುವ ತಾಯಿಯಂತೆ ತೋರುವ ಹಸುವಿನ ರೂಪದಲ್ಲಿದ್ದ ಭೂದೇವಿಯನ್ನು ಭೇಟಿಯಾದನು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು, ಅವಳ ದೇಹದ ಚೆಲುವು ಕುಂದಿತ್ತು. ಆಗ ಧರ್ಮನು ಭೂದೇವಿಯನ್ನು ಹೀಗೆ ಪ್ರಶ್ನಿಸಿದನು. ಎತ್ತಿನ ರೂಪದಲ್ಲಿದ್ದ ಧರ್ಮನು ಹೇಳಿದನು, ಮಾನಿನಿಯೇ, ನೀನು ಆರೋಗ್ಯವಾಗಿಲ್ಲವೇ? ನೀನೇಕೆ ದುಃಖದ ನೆರಳಿನಿಂದ ಆವೃತಳಾಗಿದ್ದೀಯೇ? ನಿನ್ನ ಮುಖ ನೋಡಿದರೆ ಸೊರಗಿದಂತೆ ಕಾಣುತ್ತಿರುವೆ. ಒಳರೋಗದಿಂದ ಏನಾದರೂ ನರಳುತ್ತಿರುವೆಯಾ? ಅಥವಾ ದೂರವಾಗಿರುವ ನಿನ್ನ ಬಂಧುಗಳ ಬಗ್ಗೆ ಏನಾದರೂ ಚಿಂತಿಸುತ್ತಿರುವೆಯಾ? ನಾನು 3 ಕಾಲುಗಳನ್ನು ಕಳೆದುಕೊಂಡು ಒಂದರ ಮೇಲೆ ಮಾತ್ರ ನಿಂತಿದ್ದೇನೆ. ನನ್ನ ಈ ಸ್ಥಿತಿಗಾಗಿ ನೀನು ದುಃಖಿಸುತ್ತಿರುವೆಯಾ? ಅಥವಾ ಇನ್ನು ಮುಂದೆ ಮಾಂಸ ತಿನ್ನುವವರು ನಿನ್ನನ್ನು ಅನ್ಯಾಯವಾಗಿ ಶೋಷಿಸುವರೆಂದು ಆತಂಕಗೊಂಡಿರುವೆಯಾ? ಅಥವಾ ಈಗ ಯಜ್ಞಾಚರಣೆ ಇಲ್ಲದ್ದರಿಂದ ದೇವತೆಗಳಿಗೆ ಸಲ್ಲಬೇಕಾಗಿದ್ದ ಹವಿರ್ಭಾಗಗಳು ಸಲ್ಲಲಿಲ್ಲವೆಂದು ನೀನು ದುಃಖಿತಳಾಗಿರುವೆಯಾ? ಅಥವಾ ಕ್ಷಾಮ ಮತ್ತು ಬರಗಳಿಂದ ಜೀವಿಗಳು ಕಷ್ಟಪಡುತ್ತಿರುವುದನ್ನು ಕಂಡು ನೀನು ಶೋಕಿಸುತ್ತಿರುವೆಯಾ? ಅವಿವೇಕಿಗಳಿಂದ ತ್ಯಜಿತರಾಗಿ ದುಃಖಿತರಾದ ಹೆಂಗಸರು ಹಾಗೂ ಮಕ್ಕಳಿಗಾಗಿ ನೀನು ಸಹಾನುಭೂತಿ ವ್ಯಕ್ತಪಡಿಸುತ್ತಿರುವೆಯಾ? ಅಥವಾ ಧರ್ಮತತ್ವಗಳಿಗೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ನಿರತರಾಗಿರುವ ಬ್ರಾಹ್ಮಣರ ಕೈಯಲ್ಲಿ ಸರಸ್ವತಿ ಸಿಕ್ಕಿಬಿದ್ದಿರುವಳೆಂದು ನೀನು ಅಸಂತೋಷಗೊಂಡಿರುವೆಯಾ? ಇಲ್ಲವೇ ಬ್ರಾಹ್ಮಣ ಸಂಸ್ಕೃತಿಯನ್ನು ಗೌರವಿಸದ ಆಡಳಿತಾಧಿಕಾರಿ ಕುಟುಂಬಗಳ ಆಶ್ರಯದಲ್ಲಿ ಬ್ರಾಹ್ಮಣರನ್ನು ಕಂಡು ನೀನು ಅಸಮಾಧಾನವೇ?
ಕಿಂ ಕ್ಷತ್ರ ಬಂಧೂನ್ ಫಲಿನೋಪಸೃಷ್ಟಾನ್ ರಾಷ್ಟ್ರಾಣಿ ವಾ ತೈರವಕೋ ಅವರೋಪಿತಾನಿ ಇತಸ್ತತೋ ವಾಶನಪಾನವಾಸಃ. ಓಕೆ, ನಂತರ ಏನದು, ಕಲಿಯುಗದ ಪ್ರಭಾವದಿಂದಾಗಿ ಆಡಳಿತ ಅಧಿಕಾರಿಗಳನ್ನೆನಿಸಿಕೊಂಡವರು ವ್ಯಾಗ್ರರಾಗಿದ್ದಾರೆ ಈಗ, ಹಾಗೂ ಅವರು ರಾಜ್ಯದ ಎಲ್ಲ ವ್ಯವಹಾರಗಳನ್ನು ಅವ್ಯವಸ್ಥೆಗೊಳಿಸಿದ್ದಾರೆ. ಈ ಅವ್ಯವಸ್ಥೆಗಾಗಿ ಈಗ ನೀನು ದುಃಖಿಸುತ್ತಿರುವೆಯಾ? ಈಗ ಜನಸಾಮಾನ್ಯರು ಆಹಾರ, ನಿದ್ರೆ, ಪಾನ, ಮೈಥುನ ಇತ್ಯಾದಿಗಳನ್ನು ಯಾವುದೇ ನೀತಿ ನಿಯಮಗಳನ್ನು ಅನುಸರಿಸುತ್ತಿಲ್ಲ. ಅವರು ಅಂತಹ ಕೆಲಸವನ್ನು ಎಲ್ಲಿ ಬೇಕಾದರೂ ಮಾಡಲು ಸಿದ್ಧರಿದ್ದಾರೆ. ಇದರಿಂದಾಗಿ ನಿನಗೆ ಅಸಮಾಧಾನವಾಗಿದೆಯೇ? ಹೇ ಭೂಮಾತೆ, ದೇವೋತ್ತಮ ಪರಮಪುರುಷ ಹರಿಯು ನಿನ್ನ ಭಾರವಾದ ಹೊರೆಯನ್ನು ಇಳಿಸಲೋಸುಗುವೆ ಸ್ವತಃ ಪ್ರಭು ಶ್ರೀಕೃಷ್ಣನಾಗಿ ಅವತರಿಸಿದನು. ಇಲ್ಲಿ ಆತನ ಎಲ್ಲ ಚಟುವಟಿಕೆಗಳು ಆಧ್ಯಾತ್ಮಿಕವಾದಂತಹವು. ಅವು ಬಿಡುಗಡೆ ಮಾರ್ಗವನ್ನು ಭದ್ರಗೊಳಿಸುತ್ತದೆ. ನೀನು ಈಗ ಆತನ ಸನ್ನಿಧಾನದಿಂದ ವಂಚಿತಳಾಗಿದ್ದೀಯೆ. ಬಹುಶಃ ಈಗ ನೀನು ಆ ಕಾರ್ಯಗಳನ್ನು ಕುರಿತು ಯೋಚಿಸಿ ಅವು ಇಲ್ಲದಿರುವುದರಿಂದ ನೋವು ಅನುಭವಿಸುತ್ತಿರುವೆ. O Mother Earth, the Supreme Personality of Godhead, Hari incarnated himself as Lord Shri Krishna just to unload your heavy burden. All his activities here are transcendental and they cement the path of liberation. You are now bereft of his presence. You are probably now thinking of those activities and feeling sorry in their absence. ಹೇ ತಾಯಿ, ನೀನು ಎಲ್ಲ ಶ್ರೀಮಂತಿಕೆಯ ಆಗರ. ನಿನ್ನಂತಹವರು ಈ ದುರ್ಬಲ ಸ್ಥಿತಿಗೆ ಇಳಿಯುವುದಿರುವುದಕ್ಕೆ ಮೂಲ ಕಾರಣವೇನು ಎಂಬುದನ್ನು ದಯವಿಟ್ಟು ನನಗೆ ತಿಳಿಸು. ಅತಿ ಬಲಿಶಾಲಿಯನ್ನು ಗೆಲ್ಲುವ ಶಕ್ತಿಶಾಲಿ ಕಾಲನ ಪ್ರಭಾವವು ದೇವತೆಗಳು ಗೌರವಿಸುತ್ತಿದ್ದ ನಿನ್ನ ಸೌಭಾಗ್ಯವನ್ನು ಬಲವಂತವಾಗಿ ಕಿತ್ತುಕೊಂಡಿರಬೇಕೆಂದು ಭಾವಿಸುತ್ತೇನೆ. ಈಗ ಧರ್ಮಪುರುಷನನ್ನು ಎತ್ತಿನ ರೂಪದಲ್ಲಿರುವ ಅವರನ್ನು ಉದ್ದೇಶಿಸ್ತಾ ಭೂದೇವಿಯವರು ಗೋವಿನ ರೂಪದಲ್ಲಿ ಅವರು ಹೇಳೋದು, ಹೇ ಧರ್ಮನೇ, ನೀನು ನನ್ನ ಬಳಿ ಏನೇನು ವಿಚಾರಿಸಿದೆಯೋ ಅದೆಲ್ಲ ನಿನಗೆ ತಿಳಿಯುತ್ತದೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಒಂದು ಕಾಲದಲ್ಲಿ ನೀನು ಸಹ 4 ಪಾದಗಳಲ್ಲಿ ನಿಂತು ದೇವರ ಕರುಣೆಯಿಂದ ಜಗತ್ತಿನೆಲ್ಲೆಡೆ ಸಂತೋಷವನ್ನು ವೃದ್ಧಿ ಮಾಡಿದ್ದೀಯೇ. 26ರಿಂದ 30 ಶ್ಲೋಕ. ಸತ್ಯನಿಷ್ಠೆ, ಶುಚಿತ್ವ, ಮತ್ತೊಬ್ಬರ ದುಃಖವನ್ನು ಸಹಿಸದಿರುವುದು, ಕೋಪವನ್ನು ನಿಯಂತ್ರಿಸುವ ಶಕ್ತಿ, ಆತ್ಮತೃಪ್ತಿ, ಪ್ರಾಮಾಣಿಕತೆ, ಮಾನಸಿಕ ಸ್ಥಿರತೆ, ಇಂದ್ರಿಯ ನಿಗ್ರಹ, ಜವಾಬ್ದಾರಿ, ಸಮಭಾವ, ಸಹಿಷ್ಣುತೆ, ಸಮಾನತೆ, ಶ್ರದ್ಧೆ, ಜ್ಞಾನ, ಇಂದ್ರಿಯ ಸುಖ, ಆಸಕ್ತಿ ಇಲ್ಲದಿರುವುದು, ನಾಯಕತ್ವ, ಶೌರ್ಯ, ತೇಜಸ್ಸು, ಎಲ್ಲವನ್ನೂ ಸಾಧಿಸುವ ಶಕ್ತಿ, ಸರಿಯಾದ ಕರ್ತವ್ಯ ನಿರ್ವಹಣೆ, ಸಂಪೂರ್ಣ ಸ್ವಾತಂತ್ರ್ಯ, ಕುಶಲತೆ, ಸಂಪೂರ್ಣ ಚೆಲುವು, ಪ್ರಶಾಂತತೆ, ದಯಾಮಯತೆ, ಬುದ್ಧಿಮತ್ತೆ, ಸನ್ನಡತೆ, ಔದಾರ್ಯ, ದೃಢತೆ, ಸಕಲ ಜ್ಞಾನದ ಪರಿಪೂರ್ಣತೆ, ಸರಿಯಾದ ಆಚರಣೆ, ಎಲ್ಲ ಸಂತೋಷ ಸಾಧನಗಳನ್ನು ಪಡೆದಿರುವುದು, ಉಲ್ಲಾಸಪೂರ್ಣತೆ, ಸ್ಥಿರತೆ, ನಿಷ್ಠೆ, ಕೀರ್ತಿ, ಆರಾಧನೆ, ನಿರಹಂಕಾರ, ಇರುವಿಕೆ, ದೇವೋತ್ತಮ ಪುರುಷನಾಗಿ ನಿರಂತರತೆ ಮತ್ತು ಇನ್ನೂ ಅನೇಕ ದಿವ್ಯ ಗುಣಗಳು ಭಗವಂತನಲ್ಲಿ ಯಾವಾಗಲೂ ಇರುತ್ತವೆ. ಇವುಗಳು ಆತನಿಂದ ಎಂದೂ ಬೇರೆ ಆಗುವುದಿಲ್ಲ. ಸಕಲ ಸತ್ವಗುಣಗಳ ಮತ್ತು ಚೆಲುವಿನ ನಿಧಿಯಾದ ಆ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನು ಈಗ ಭೂಮಿಯ ಮೇಲೆ ತನ್ನೆಲ್ಲ ದಿವ್ಯ ಲೀಲೆಗಳನ್ನು ಮುಗಿಸಿದ್ದಾನೆ. ಆತನ ಅನುಪಸ್ಥಿತಿಯಲ್ಲಿ ಕಲಿಯುಗ ತನ್ನ ಪ್ರಭಾವವನ್ನು ಎಲ್ಲ ಕಡೆ ಹರಡುತ್ತಿದೆ. ಈ ಸ್ಥಿತಿಯನ್ನು ಕಂಡು ನಾನು ಶೋಕ ಪಡೆಯುತ್ತಿದ್ದೇನೆ. ಹೇ ದೇವತಾ ಶ್ರೇಷ್ಠನೇ, ನಾನು ಸ್ವತಃ ನನ್ನನ್ನು ಮತ್ತು ನಿನ್ನನ್ನು ಹಾಗೂ ಎಲ್ಲ ದೇವತೆಗಳನ್ನು, ಋಷಿಗಳನ್ನು, ಪಿತೃದೇವತೆಗಳನ್ನು, ಭಗವದ್ಭಕ್ತರನ್ನು, ಮಾನವ ಸಮಾಜದಲ್ಲಿ ವರ್ಣ ಮತ್ತು ಆಶ್ರಮ ಪದ್ಧತಿಗೆ ವಿಧೇಯರಾದ ಎಲ್ಲ ಮನುಷ್ಯರನ್ನು ಕುರಿತು ಚಿಂತಿಸುತ್ತೇನೆ. ಬ್ರಹ್ಮನಂತಹ ದೇವತೆಗಳೂ ಸಹ ಯಾವ ಲಕ್ಷ್ಮಿಯ ಕೃಪಾದೃಷ್ಟಿಯನ್ನು ಅಪೇಕ್ಷಿಸುವರೋ ಮತ್ತು ಯಾವ ಲಕ್ಷ್ಮಿಗಾಗಿ ದೇವೋತ್ತಮ ಪರಮಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರೋ ಅಂತಹ ಲಕ್ಷ್ಮಿಯು ಕಮಲವನದ ಸ್ವಧಾಮವನ್ನು ತ್ಯಜಿಸಿ ಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಡೆಸಲಾಗಿದ್ದಳು. ಧ್ವಜ, ವಜ್ರಾಯುಧ, ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ವಿಭೂಷಿತಳಾಗಿ 3 ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನು ನಾನು ಹೊಂದಿದ್ದವಳಾಗಿದ್ದೆ. ಆದರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು. ಹೇ ಧರ್ಮಪುರುಷನೇ, ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೀಡಾಗಿದ್ದೆ. ದೇವೋತ್ತಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ. ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು
ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದೆ. ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನು ಅಂತಃಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು. ಆ ದೇವೋತ್ತಮ ಪರಮಪುರುಷನ ವಿರಹದ ನೋವನ್ನು ಯಾರು ತಾನೇ ತಾಳಬಲ್ಲರು? ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ, ಉಲ್ಲಾಸಪೂರ್ಣ ಕುಡಿನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮೆಯರಂತಹ ಪ್ರಿಯತಮೆಯರ ಗಾಂಭೀರ್ಯವನ್ನು, ತೀವ್ರ ಕ್ರೋಧವನ್ನು ಗೆಲ್ಲಬಲ್ಲವನಾಗಿದ್ದನು. ನನ್ನ ಭೂಮಿಯ ಮೇಲೆ ಆತ ನಡೆದಾಡಿದಾಗ ಆತನ ಪಾದಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಪುನೀತಳಾದೆ. ನನ್ನ ಮೇಲೆ ಸಮೃದ್ಧವಾಗಿ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು. ಹೀಗೆ ಭೂಮಿಯು ಮತ್ತು ಧರ್ಮಪುರುಷನು ಸಂವಾದದಲ್ಲಿ ತೊಡಗಿದ್ದಾಗ ರಾಜರ್ಷಿ ಪರೀಕ್ಷಿತ ಮಹಾರಾಜನು ಪೂರ್ವವಾಹಿನಿಯಾದ ಸರಸ್ವತಿ ನದಿ ತೀರವನ್ನು ತಲುಪಿದನು. how Parikshit received the age of Kali. So ಪರೀಕ್ಷಿತ್ ಮಹಾರಾಜರ ಆಳ್ವಿಕೆ, ಸೊ ಅದರ ಮುನ್ನುಡಿ ಹೇಗೆ ಆಗುತ್ತೆ ಅಂತ ಹಿಂದೆ ಯುಧಿಷ್ಠಿರ ಮಹಾರಾಜರು ಇವರ ಜನ್ಮ ಆದಾಗ ಅವರು ಸ್ವಲ್ಪ ಜ್ಯೋತಿಷ್ಯರು ಕರೆಸಿ ಆಗ್ಲೇ ಅವ್ರು ಹೇಳಿರ್ತಾರೆ ಹೇಗೆ ಇವರು ಇಷ್ಟು ಮಹಾತ್ಮರು ಇವರು, ಶ್ರೀರಾಮಚಂದ್ರರಂತಹ ಸ್ವಭಾವ, ಬ್ರಹ್ಮದೇವರಾಗಿ ಸ್ವಭಾವ, ಇಲ್ಲಾಂದ್ರೆ ಶಿವಿ ಮಹಾರಾಜನಾಗಿ ದಾನವಂತ, ಎಷ್ಟೆಷ್ಟೋ ಈ ರೀತಿಯ ವಿವರಣೆ. ಮತ್ತೆ ಹೇಗೆ ಅವರ ಅಂತ್ಯ ಕೂಡ ತುಂಬಾ ವಿಶೇಷವಾದದ್ದು. ಒಂದು ತಕ್ಷಕ, ಒಂದು ಹಾವಿನಿಂದ ಒಂದು ಬ್ರಾಹ್ಮಣ ಚಿಕ್ಕ ಹುಡುಗನಿಂದ ಒಂದು ಅಪಾರ್ಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದರಲ್ಲಿ ಆಗೋದು. ಸೊ ಈ ರೀತಿ ಎಲ್ಲ ಹೇಳಿರ್ತಾರೆ. ಸೊ ಅದೇ ರೀತಿಯಾಗಿ ಅವರು ಹೇಗೆ ಹೇಳಿದ್ರು, ಸೊ ಅದೇ ರೀತಿಯಲ್ಲಿ ಇವರು ಹೇಳಿದ್ರು ರಾಜಶ್ರೀ ಕಾರ್ತಿಕ್ ಮಹಾರಾಜ. ಮತ್ತೆ ಕೃಪಾಚಾರ್ಯರು ಅಂತ ಗುರುಗಳ ಮಾರ್ಗದರ್ಶನದಲ್ಲಿ, ಮತ್ತೆ ಬ್ರಾಹ್ಮಣರು ಹೇಳ್ತಾರೆ. ಆಗ ಏನು ಅವರಿಗೆ, ಬ್ರಾಹ್ಮಣರಿಗೆ, ಅವರ ಮಂತ್ರಿಗಳಿಗೆ ಏನು ಏನು ಇದು ಕೊಡೋದು ಅಗತ್ಯ ಇಲ್ಲ, ಸ್ಯಾಲ್ರಿ ವರಮಾನ ಕೊಡೋ ಅಗತ್ಯ ಇಲ್ಲ, ಫ್ರೀ ಅಡ್ವೈಸ್. ಯಾಕಂದ್ರೆ ಅವರಿಗೆ ಅದರ ಅಗತ್ಯವೇ ಇಲ್ಲ, ಅವರಿಗೆ ಯಾವುದು ಭೌತಿಕವಾದ ಒಂದು ಇಚ್ಛೆ ಇಲ್ಲ ಅವರು. ಆ ರೀತಿಯಾಗಿ ರಾಜನಿಗೆ ಎಕ್ಸ್ಪರ್ಟ್ ಅಡ್ವೈಸ್, ಅವರಿಗೆ ಮಂತ್ರಿಗಳು ಏನೋ ಒಂದು ಖರ್ಚಿಲ್ಲದೆ ಅವರು ಮಾರ್ಗದರ್ಶನ. ಆಮೇಲೆ ಅವರಿಗೆ ಸಂಪೂರ್ಣ ಭಗವಂತನ ನಿಯಮಗಳು, ಧರ್ಮದ ನಿಯಮಗಳು ಅದರ ಅರಿವಿತ್ತು. ಹಾಗೆ ನಿಜವಾಗ್ಲೂ ವೆಲ್ಫೇರ್ ಸ್ಟೇಟ್ ಅಂತ ಏನ್ ಹೇಳ್ತೀರಿ, ಹಾಗೆ ಕೇವಲ ಈಗ ತಾತ್ಕಾಲಿಕ ಜೀವನದ ಒಂದು ಅಗತ್ಯಗಳು ಅದರ ನಿವಾರಣೆ ಅಲ್ಲ, ಮತ್ತೆ ನಾವು ಈ ಜನ್ಮವನ್ನು ಬಿಟ್ಟು ಈ ಮರಣದ ನಂತರ ಎಲ್ಲಿ ಹೋಗ್ತೀವಿ ಅದರ ಬಗ್ಗೆ ಕೂಡ ಅವರು ಚಿಂತನೆ ಮಾಡ್ತಾರೆ. ಮತ್ತೆ ಕೇವಲ ನಮ್ಮ ಮನುಷ್ಯರಿಗೆ ಅಂತ ಅಲ್ಲ, ಎಲ್ಲ ಜೀವಿಗಳು ಕೂಡ ಪ್ರಜೆಗಳೇ, ಎಲ್ಲ ಜೀವಿಗಳು ಕೂಡ ಅವರು ಈ ದೇಶದ ನಿವಾಸಿಗಳೇ, ಪ್ರತಿಯೊಂದು ಪ್ರದೇಶದ ನಿವಾಸಿಗಳೇ, ಕೇವಲ ಮನುಷ್ಯರೇ ಅಲ್ಲ. ಕೃಷ್ಣ ಕೂಡ ಗೀತೆಯಲ್ಲಿ ಹೇಳೋದು, ನಾನು ಎಲ್ಲರ ತಂದೆ, ಸರ್ವ ಯೋನೀಶು ಕೌಂತೆಯ, ನಾನು ಎಲ್ಲ ಜೀವಿಗಳು, ಎಷ್ಟೆಷ್ಟು ಜೀವರಾಶಿಗಳಿದೆ ಎಲ್ಲರ. ಸೊ ಈ ಅರಿವು ಇರ್ತಾ ಇತ್ತು. ಸೊ ಹೀಗೆ ಅರಿವಿದ್ದು ಅವರ ಮಾರ್ಗದರ್ಶನ, ಶಾಸ್ತ್ರ ಅನುಸಾರವಾಗಿ ಮಾರ್ಗದರ್ಶನ ನಡೀತಾ ಇತ್ತು. ಸೊ ಏನಿವೆ ಪರೀಕ್ಷಿತ್ ಮಹಾರಾಜರು ಹಾಗೆ ಅವರ ಆಳ್ವಿಕೆ, ಅವರು ಕೂಡ ಅವರ ಒಂದು ಶುದ್ಧ ಭಕ್ತರು. ಆಕ್ಚುಲಿ ಶುದ್ಧ ಭಕ್ತರಂದ್ರೆ ಆಟೋಮ್ಯಾಟಿಕಲಿ ಅವರ ಎಲ್ಲ ದಿವ್ಯ ಗುಣಗಳು ಇದೆ, ಅವರ ಆಡಳಿತದಲ್ಲಿ ಎಲ್ಲ ಪ್ರಜೆಗಳು ಕೂಡ ಭಕ್ತರು. ಸೊ ಅದರಿಂದ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಇರ್ತಾರೆ. ಆದರೂ ಕೂಡ ಒಂದು ಸಮಯದಲ್ಲಿ ಸ್ವಲ್ಪ ಕಲಿ ಪ್ರಭಾವ ಬಂದಿದೆ ಅಂದಿದ್ದೆ ಅವರು ಅವರ ಕರ್ತವ್ಯವನ್ನು ಹೇಳಿ. ಉದಾಹರಣೆ, ಒಂದು ಕ್ರೀಡಾಪಟು ಒಂದು ಅವರ ಕ್ರೀಡೆಯಲ್ಲಿ ಅವರಿಗೆ ಭಾಗವಹಿಸುವಷ್ಟು ಒಂದು ಅವಕಾಶ ಸಿಕ್ಕಿದ್ರೆ ಅವರು ತುಂಬಾ ಉತ್ಸಾಹಿತರಾಗ್ತಾರೆ. ಹಾಗೆ ಪರೀಕ್ಷಿತ್ ಮಹಾರಾಜ ಅಷ್ಟು ಕ್ಷತ್ರಿಯ ಒಂದು ಟ್ರೈನಿಂಗ್ ತರಬೇತಿಯಿಂದ ಅವರು ಈ ತರ ಯಾರೋ ನನಗೆ ವಿರೋಧವಾಗಿ ಯಾರೋ ಇದ್ದಾರಾ, ನನ್ನ ವಿರುದ್ಧವಾಗಿ ಯಾರೋ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೆ, ಅವರ ಬಿಲ್ಲು ಬಣ್ಣವನ್ನು ತೆಗೆದುಕೊಂಡವರು ಅವರ ರಾಜಧಾನಿಯನ್ನು ಬಿಟ್ಟು ಹೋದರು, ಸ್ವತಃ ಅವರೇ. ಮತ್ತೆ ಅಲ್ಲಿ ಹೋಗುವಾಗ ಅವರು ಈ ರೀತಿ ಎಲ್ಲರೂ ಕೂಡ ಇವರ ಅಧಿಕಾರ ಸ್ವೀಕರಿಸಿದರು. ಸೊ ಒಂದು ಹೇಳ್ತಾರೆ 3 ಅಶ್ವಮೇಧ ಯಜ್ಞ ಮಾಡಿದ್ರು ಇವರು ಕೂಡ. ಅಶ್ವಮೇಧ ಯಜ್ಞ ಅನ್ನೋದು ಇದು ಮಹಾರಾಜರು ಮಾಡ್ತಾ ಇದ್ದಿದ್ದು, ಅವರ ಸರ್ವ ಆಡಳಿತವನ್ನು ಎಲ್ಲರೂ ಸ್ವೀಕರಿಸುವ ಒಂದು ಇದು ಅದಕ್ಕೆ ಎಷ್ಟೋ ಖರ್ಚು ಮಾಡೋ ಒಂದು ಯಜ್ಞ ವಿಧಾನ ಕೂಡ. ಸೊ ಹಿಂದೆ ಮಾಡ್ತಾ ಇದ್ರು. ಅದು ತುಂಬಾ ಒಂದು ಯಾಜ್ಞಿಕ ಬ್ರಾಹ್ಮಣರು ಅದನ್ನು ನಡೆಸಿಕೊಡ್ತಾ ಇದ್ರು ಇದೆಲ್ಲ. ನಂತರ ಅವರು
ಆ ಅವರ ಪ್ರಜೆಗಳನ್ನು ಭೇಟಿ ಮಾಡುವಾಗ ಎಲ್ಲರೂ ಎಲ್ಲೆಡೆ ಪಾಂಡವರ ಇವರ ಗುಣಗಾನ. ಯಾಕಂದ್ರೆ ಇದು ಕೃಷ್ಣನ ಸಂಬಂಧದಲ್ಲಿದೆ. ಕೃಷ್ಣನ ಸಂಬಂಧವಿಲ್ಲದೆ ಅವರ ಜೀವನ ಇಲ್ಲ. ಸೊ ಹಾಗೆ ಇವರು ಅವರ ಆ ತಾತ, ಅವರ ಅಜ್ಜ ಆ ಅರ್ಜುನ, ಯುಧಿಷ್ಠಿರ ಮಹಾರಾಜರು. ಸೊ ಅವರ ಇದನ್ನು ಚಟುವಟಿಕೆಗಳನ್ನು ಕೇಳ್ತಾ, ಶ್ರೀಕೃಷ್ಣನ ಚಟುವಟಿಕೆಗಳನ್ನು ಕೇಳ್ತಾ ಅಷ್ಟು ಸಂಪತ್ತಿನಿಂದ ಅವರ ಜೀವನ ಹೇಳ್ತಾ ಇದ್ರು. ಅದು ಸ್ಟೇಟ್ ರಿಸೆಪ್ಷನ್. ಈ ತರ ರಿಸೆಪ್ಷನ್ ಅನ್ನೋದು ಈ ತರ ವೆಲ್ಕಮ್ ಅಡ್ರೆಸ್ ಇವಾಗ ಕೊಡ್ತಾರೆ. ಒಂದು ರಾಷ್ಟ್ರದ ಒಂದು ಅಧ್ಯಕ್ಷರು ಹೋದಾಗ, ಇನ್ನೊಂದು ಇವರು ಹೋದ್ರೆ ನಾಯಕರಿಗೆ ಕೊಡ್ತಾರೆ. ಆದ್ರೆ ಅದೆಲ್ಲವೂ ಎಲ್ಲ ಬೊಗಳೆ, ಫುಲ್ ಆಫ್ ಲೈಫ್. ಯಾವುದು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇರೋದಿಲ್ಲ. ಸುಮ್ಮನೆ ಅವರಿಗೆ ಒಂದು ಸಂತಸ ಕೊಡ್ಲಿಕ್ಕೆ, ಅವರಿಗೆ ಒಂದು ಮಸಾಲ, ಒಂದು ಮಸ್ಕ ಮಾಡೋದಕ್ಕೆ ಇರುತ್ತೆ ಅಷ್ಟೇ. ಈ ರೀತಿ ಅಲ್ಲ. ಇಲ್ಲಿ ಹಿಂದೆ ಆತರ ರಿಸೆಪ್ಷನ್ ಕೊಡೋದು, ಆತರ ಇದು ಕೊಡೋದು, ಅದು ಸಂಪೂರ್ಣ ಸತ್ಯದಿಂದ ತುಂಬಿತ್ತು. ಪರೀಕ್ಷಿತ ಮಹಾರಾಜರ ಬಗ್ಗೆ ಆಗ್ಬೋದು, ಪಾಂಡವರ ಬಗ್ಗೆ ಆಗ್ಬೋದು, ಕೃಷ್ಣನ ಬಗ್ಗೆ ಆಗ್ಬೋದು, ಗುಣಗಾನ ಮಾಡೋದು ಇದು ಸಂಪೂರ್ಣ ವಾಸ್ತವವಾಗಿ ಇದು ಸತ್ಯಾಂಶ. ಅವರು ಹೃದಯಪೂರ್ವಕದಿಂದ ಅವರು ಹೇಳ್ತಾ ಇದ್ರು. ಅದ್ರಲ್ಲಿ ಏನೋ ಒಂದು ಇದಿರ್ತಾ ಇರ್ಬೋದು, ಓವರ್ ಎಕ್ಸಾಜರೇಷನ್ ಏನಿಲ್ಲ ಅದರಲ್ಲಿ. ಮತ್ತೆ ಅದರ ನಂತರ ಇವರು ಕೂಡ ಅವ್ರಿಗೆ ರಿವಾರ್ಡ್, ಯಾಕಂದ್ರೆ ಅಷ್ಟೊಂದು ಅವ್ರ ಹತ್ರ ಐಶ್ವರ್ಯ ಸಂಪತ್ತು ಇರ್ತಾ ಇತ್ತು. ರಾಜರು ಅವರು ಅವ್ರಿಗೆ ಇದು ರಿವಾರ್ಡ್ ಕೊಡ್ತಾರೆ. ಈಗ ಏನಿಲ್ಲ, ಈಗ ಏನಾದ್ರು ರಿವಾರ್ಡ್ ಎಲ್ಲ ಸಿಗೋತಾನು ಇಲ್ಲ ಈಗ. ಒಂದ್ ನಿಮಿಷ ಜಸ್ಟ್. ಓಕೆ. ಸೊ ಹೀಗೆ ನಾವು ಕೇಳ್ತಾ ಇರೋದು ಪರೀಕ್ಷಿತ್ ಮಹಾರಾಜರ ಒಂದು ಆಡಳಿತ. ಮತ್ತೆ ಆ ಈಗ ಒಂದು ಸನ್ನಿವೇಶ ಪುರುಷನೇ ಸಾಕ್ಷಾತ್, ಮತ್ತೆ ಭೂದೇವಿಯೇ ಸಾಕ್ಷಾತ್. ಸೊ ಅವರು ಕೂಡ ಪರೀಕ್ಷಿತ್ ಮಹಾರಾಜರ ಇವರ ಇದನ್ನು, ಅವರ ಒಂದು ಸಾಮರ್ಥ್ಯವನ್ನು, ಅವರ ಒಂದು ಶಕ್ತಿಯನ್ನು, ಅವರ ಒಂದು ಇದು ವ್ಯಕ್ತಿತ್ವವನ್ನು ನಮಗೆ ತೋರಿಸ್ಲಿಕ್ಕೆ ಸೊ ಈ ರೀತಿಯ ಒಂದು ಘಟನೆ ನಡೆಯಿತು. ಈ ರೀತಿಯ ಘಟನೆ ಅವರು ಶುದ್ಧ ಭಕ್ತರು, ಭಗವಂತನು ಆ ಶುದ್ಧ ಭಕ್ತರ ಕೀರ್ತಿಯನ್ನು ನಮ್ಗೆ ತೋರಿಸ್ಲಿಕ್ಕೆ ಯಾವಾಗ್ಲೂ ಭಗವಂತನ ಇಚ್ಛೆ ಕೂಡ. ಸೊ ಹಾಗೆ ಭಗವಂತನ ಪ್ರೇರಣೆಯಿಂದ ಇಲ್ಲಿ ಒಂದು ಸನ್ನಿವೇಶದಲ್ಲಿ ಸಾಕ್ಷಾತ್ ಧರ್ಮ ಪುರುಷ, ಪರ್ಸಾನಿಫಿಕೇಶನ್ ಆಫ್ ರಿಲಿಜನ್, ಧರ್ಮ ದೇವತೆ, ಅವರು ಒಂದು ಎತ್ತುವಿನ ರೂಪದಲ್ಲಿ, ಮತ್ತೆ ಭೂದೇವಿ, ತಾಯಿ ಭೂದೇವಿ ಅವರು ಒಂದು ಗೋವಿನ ರೂಪದಲ್ಲಿ ಅವರು ಬಂದು ಅವರ ಈಗ ಪ್ರಸ್ತುತ ಸ್ಥಿತಿ, ಅವರು ಇವಾಗ ಯಾವ ಸನ್ನಿವೇಶದಲ್ಲಿ ಇದ್ದಾರೆ, ಹೀಗೆ ಕಲಿಯುಗ ಆರಂಭ ಆದ್ಮೇಲೆ ಕಲಿಯುಗದಲ್ಲಿ ಹೇಗೆ ಅವರ ಈ ಧರ್ಮದ ಸ್ಥಾನ ಹೇಗಿರುತ್ತೆ, ಮತ್ತೆ ತಾಯಿ ಭೂದೇವಿ ಸ್ಥಾನ ಹೇಗಿರುತ್ತೆ. ಸೊ ಹಾಗೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಅವರು ಈ ಒಂದು ಸಂವಾದದಲ್ಲಿ ಆ ಧರ್ಮ ಪುರುಷ ಹೇಳ್ತಾ ಇದ್ದಾರೆ, ಯಾಕೆ ನೀವೀಗೆ ಒಂದು ಇಷ್ಟು ಬೇಸರದಲ್ಲಿದ್ದೀರಾ, ಇಷ್ಟು ಕಣ್ಣೀರು ಸುರಿಸ್ತಿದ್ದೀರಾ, ನಿಮ್ಮ ಮುಖದಲ್ಲಿ ಯಾವ ಒಂದು ಇದು ಇದೇ ಇಲ್ಲ, ಒಂದು ಕಾಂತಿ ಇಲ್ಲ, ಕಂಪ್ಲೀಟ್ ಒಂಥರ ಇದಾಗ್ಬಿಟ್ಟಿದೆ ಎಂದು. ಸೊ ಇದಕ್ಕೇನು ಕಾರಣ, ಏನು ಕಾರಣ ಇದು, ಯಾಕೆ? ಅವರು ಕೂಡ ಹೇಳಿದ್ದು, ಶ್ರೀಕೃಷ್ಣನಿಗೆ ಇಲ್ಲವೇನೋ ನಿಮ್ಮ ಆ ನಿಮ್ಮ ಭೂದೇವಿಯ ಇದರ ಮೇಲೆ ಅವರ ಪಾದಗಳು ಕೃಷ್ಣ ಸ್ಪರ್ಶ ಮಾಡ್ತಾರೆ, ಇಲ್ವೇನೋ ಅಂತ ಅವರು ಕೊನೆಗೆ ಹೇಳೋ ಇದು ಕಾರಣ. ಹಾಗೆ ತಾಯಿ ಇವರು ಕೂಡ ಎಷ್ಟೋ ಕಾರಣಗಳು ಹೇಳ್ತಾ, ಏನೇನಾಗುತ್ತೆ ಕಲಿಯುವುದು, ಏನೇನಾಗುತ್ತೆ, ಈ ರೀತಿಯ ಒಂದು ಶೋಕನೀಯ ಸ್ಥಿತಿಗಳು ಆಗುತ್ತೆ. ಈ ತರ ಯಾರು ಅನರ್ಹರು ಅವರು ಕ್ಷತ್ರಿಯದ ಒಂದು ಇದು ಇಲ್ಲ, ಅವ್ರಿಗೆ ಏನು ಅರ್ಹತೆಗಳಿಲ್ಲ, ಆದ್ರೆ ಅವರು ಆಡಳಿತದಲ್ಲಿ ಇರ್ತಾರೆ. ಮತ್ತೆ ಬ್ರಾಹ್ಮಣರು ಅಂತ ಅನ್ಕೊಳ್ಳೋ ಒಂದು ಮಾರ್ಗದರ್ಶನ ಕೊಡೋದಕ್ಕೆ ಸಮಾಜಕ್ಕೆ ಅವರು ಕೂಡ ವೈದಿಕ ಇದು ಅನುಸಾರವಾಗಿರೋದಿಲ್ಲ. ಸೊ ಹೀಗೆ ಎಲ್ಲ ಕಡೆ ಕೂಡ ಇದೊಂಥರ ಏನ್ ಹೇಳ್ತಾರೆ, ಮೇಲೆ ಕೆಳಗೆ ಅವ್ಯವಸ್ಥೆ. ಸೊ ಈ ರೀತಿಯಾಗಿ ಹೆಂಗಸರ ರಕ್ಷಣೆ ಇಲ್ಲ, ಮಕ್ಕಳ ರಕ್ಷಣೆ ಇಲ್ಲ, ಮತ್ತೆ ಬೇರೆ ಜೀವಿಗಳಿಗೆ ಅನಾವಶ್ಯಕವಾಗಿ ಮನುಷ್ಯನು ಅವರನ್ನು ಸ್ಥಾನರೋತ್ಸವ ಇದು ಮಾಡೋದು, ಹಿಂಸೆ ಮಾಡೋದು. ಸೊ ಈ ರೀತಿ ಇವೆಲ್ಲವೂ ಅವ್ರು ಹೇಳ್ತಾ ಇರೋದು. ಇದರಿಂದ ಯಾವ ಯಜ್ಞಗಳು ನಡೆಯೋದಿಲ್ಲ, ಯಾರ ದೇವತೆಗಳು ಕೂಡ ಇದು ಆಗೋದಿಲ್ಲ. ಸೊ ಈ ರೀತಿ ಸ್ಥಿತಿ ಕಲಿಯುವುದನ್ನಾಗುತ್ತೆ. ಸೊ ಇದನ್ನೆಲ್ಲ ಅವರು ಹೇಳ್ತಾ ಇದನ್ನು ನಾವು ಕೇಳಿದ್ವಿ. ಓಕೆ, ಇವಾಗ ಇದ್ರ ಬಗ್ಗೆ ಏನಾದ್ರು ಯಾರಾದ್ರೂ ಪ್ರಶ್ನೆಗಳು, ಏನಾದ್ರು ಇನ್ನೇನಾದ್ರು ಇದ್ರೆ ಡಿಸ್ಕಸ್ ಮಾಡೋಣ.
ಗೌರವಪ್ರಿಯ ಸುಸೇವಿನಿ ಮಾತಾಜಿ, ಏನಾದ್ರು ಇದೆಯಾ ಪ್ರಶ್ನೆಗಳು, ಸಂಶಯ ಡಿಸ್ಕಸ್ ಮಾಡಬೇಕಾ? ಕೃಷ್ಣ ಪ್ರಭುಜಿ. ಯಾಕೆ ಶ್ರೀಕೃಷ್ಣ ಕಮಲದ ಪಾದಗಳನ್ನು ಹೊಂದಿದ್ದಾನೆ ಎಂದು ಏಕೆ ಹೇಳಲಾಗುತ್ತದೆ? ಏನು ಆನ್ಸರ್ ಇದಕ್ಕೆ? ಹೇಳೋದ ಪ್ರಭುಜಿ? ಭಾವಾರ್ಥದಲ್ಲಿರೋದೇ ಬರ್ದಿದ್ದೇನೆ ಪ್ರಭುಜಿ. ಶ್ರೀಕೃಷ್ಣನ ನೆಲೆಯಾದ ಗೋಲೋಕ ವೃಂದಾವನವೆಂಬ ಆಧ್ಯಾತ್ಮ ಲೋಕವು ಕಮಲದ ಒಳಸುರಳಿಯ ಆಕಾರದಲ್ಲಿ ರೂಪಿತವಾಗಿದೆ. ಭಗವಂತನು ಯಾವುದಾದರೂ ಐಹಿಕ ಲೋಕದಲ್ಲಿ ಅವತಾರವೆತ್ತಿದರೂ ಸಹ ಅದನ್ನು ತನ್ನ ಶಾಶ್ವತ ಧಾಮದಂತೆ ಮಾಡಿಕೊಳ್ತಾನೆ. ಹೀಗಾಗಿ ಆತನ ಪಾದಗಳು ಸದಾ ಅದೇ ದೊಡ್ಡ ಕಮಲದ ಒಳಸುರುಳಿಯ ಮೇಲಿರುತ್ತದೆ. ಆತನ ಪಾದಗಳು ಸಹ ಕಮಲದಷ್ಟೇ ಸುಂದರವಾಗಿದೆ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣ ಕಮಲದ ಪಾದಗಳನ್ನು ಹೊಂದಿದ್ದಾನೆಂದು ಹೇಳುತ್ತೇವೆ. ಅದರೊಳಗೆ ನಾವು ಎರಡನೇ ಕಾರಣ ಹೆಚ್ಚಾಗಿ ಕೇಳ್ತೇವೆ. ಕೃಷ್ಣನ ಪಾದಗಳು ತುಂಬಾ ಸುಂದರವಾಗಿದೆ. ನಮ್ಮ ಅನುಭವ ಇಲ್ಲ ಈಗ, ಭೌತಿಕವಾಗಿ ನಮ್ಗೆ ಅನುಭವ ಇರೋದು ಕಮಲದ ಹೂವು. ಅಷ್ಟು ಸುಂದರ, ಅಷ್ಟು ಸೌಂದರ್ಯ ಭಗವಂತನ ಪಾದಗಳು. ಹಾಗೆ ಲೋಟಸ್ ಫೀಟ್ ಅಂತ ಕಮಲ ಪಾದಗಳು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಇನ್ನೊಂದು ಕಾರಣ ಇದರಲ್ಲಿ ಭಾವ ಹೇಳ್ತಾರೆ ಪ್ರಭುಪಾದರು. ಹೀಗೆ ಕೃಷ್ಣ ನೆಲೆಸಿರುವ ಧಾಮ, ಅದರ ಒಂದು ಇದು ಕೂಡ ಅದು ಕಮಲ ಹೂವಿನಂತೆ ಇದೆ. ಅದು ಲೋಟಸ್ ಫ್ಲವರ್, ಗೋಲೋಕ ಧಾಮ ಅಂತ ಆ ಕಾರಣ ಕೂಡ ಇಲ್ಲಿ. ಧನ್ಯವಾದಗಳು. ನಮ್ಮ ಕೃಷ್ಣ ಪಾದಗಳು ಸದಾ ಅಲ್ಲೇ ಇರುತ್ತೆ, ಅದನ್ನು ಬಿಟ್ಟು ಹೋಗೋದಿಲ್ಲ ಎಂದು. ಅಫ್ಕೋರ್ಸ್ ಏನಾದರೂ ಭಗವಂತನ ನಾನಾ ರೂಪಗಳು ಎಲ್ಲ ಕೂಡ ಹಾಗೆ ಹೇಳ್ಬೋದು. ಲೋಟಸ್ ಫೀಟ್ ಅಂತಾನೆ ಹೇಳ್ಬೋದು. ಕೇವಲ ಕೃಷ್ಣನ ಪಾದಗಳು ಅಂತ, ಕೃಷ್ಣನ ರೂಪದಲ್ಲಿ ಭಗವಂತನ ಪಾದಗಳು ಅಂತಲ್ಲ. ವಿಷ್ಣು, ನಾರಾಯಣ, ರಾಮ, ಪ್ರತಿಯೊಂದು ಇದರಲ್ಲೂ ಕೂಡ ಲೋಟಸ್ ಫೀಟ್. ಈ ಅಧ್ಯಾಯದಲ್ಲಿ ಇನ್ನೇನಷ್ಟು ಇಲ್ಲ ಅನ್ಕೊಳ್ತೇನೆ ನಾನು. ಚಿಕ್ಕ ಅಧ್ಯಾಯ ಇದು. ನೆಕ್ಸ್ಟ್ ಅಧ್ಯಾಯ ಕಲಿಗೆ ದಂಡನೆ ಮತ್ತು ಬಹುಮಾನ, 17ನೇ ಅಧ್ಯಾಯ. ಇಲ್ಲಿ ಬಹಳ ಡೀಪ್ ಡಿಸ್ಕಷನ್ ಇದರಲ್ಲಿ. ಈ ಅಧ್ಯಾಯದಲ್ಲಿ ಮೊದಲಿಗೆ ಪರೀಕ್ಷಿತ್ ಮಹಾರಾಜರು ಆ ಕಲಿಪುರುಷನನ್ನು ದಂಡಿಸೋದಕ್ಕೆ ಸಿದ್ಧರಾಗ್ತಾರೆ. ಆದರೆ ಭಗವಂತನ ಇಚ್ಛೆಯಿಂದ, ವಿಲ್ ಆಫ್ ಕೃಷ್ಣ, ಆ ಕಲಿಪುರುಷ ಪರೀಕ್ಷಿತ ಮಹಾರಾಜರಿಗೆ ಶರಣ. ಇದು ರಾಜಧರ್ಮ, ಕ್ಷತ್ರಿಯ ಧರ್ಮ. ಯಾರಾದರೂ ಬಂದು ಅವರು ಶರಣಾಗತಿ ಆದರೆ ಅವ್ರಿಗೆ ರಕ್ಷಣೆ ಕೊಡಬೇಕು. ಅವರು ಶತ್ರುವಾಗಿರ್ಬೋದು, ಆದರೆ ಅವರು ಆಯ್ತು ನಾನು ನಿಮಗೆ ಶರಣಾಗ್ತೇನೆ, ನೀವೇ ನನ್ನನ್ನು ರಕ್ಷಣೆ ಕೊಡಬೇಕು ಅಂದ್ರೆ ಹೋಗ್ಬಿಟ್ಬಿಡಿ. ಸೊ ಇದು ಕ್ಷತ್ರಿಯ ಧರ್ಮ, ಇದು ರಾಜಧರ್ಮ. ಈಗ ಎಲ್ಲಿದೆ? ಈಗ ಯಾರು ಪಾಲನೆ ಮಾಡ್ತಾರೆ? ಸೊ ಆ ರೀತಿ ಒಬ್ಬ ವೈರಿ, ಆ ತರ ಒಬ್ಬ ಶಿಕ್ಷಾರ್ಹನು, ಅವರಿಗೂ ಕೂಡ ಅವ್ರ ಕೃಪೆಯನ್ನು ತೋರಿಸ್ತಾರೆ. ಕ್ಷತ್ರಿಯ ಧರ್ಮ ಹೇಳ್ತಾರೆ ಭಗವಂತನ ಒಂದು ಇಚ್ಛೆ. ಹಾಗೆ ಕಲಿಪುರುಷನು, ಇಲ್ಲದೆ ಕಲಿಪುರುಷನು ಆಗ್ಲೇ ಅವರು
ಇನ್ನು ಕಲಿಯುಗ ಇಲ್ಲ ಇನ್ನು. ಸೊ ಅವರು ಆ ರೀತಿ ಮಾಡ್ಬೋದು, ಆ ರೀತಿಯ ಶಕ್ತಿ ಇದೆ ಅವರಿಗೆ. ಆದ್ರೆ ಗೊತ್ತು ಅವ್ರಿಗೆ ಅದು ಪ್ರತಿಯೊಂದು ಕೃಷ್ಣನ ಇಚ್ಛೆಯಿಂದನೇ ನಡೆಯುತ್ತೆ. ಕಲಿಯುಗದಲ್ಲೂ ಕೂಡ ಎಷ್ಟೋ ಒಳ್ಳೆಯ ಗುಣಗಳಿವೆ, ಎಷ್ಟೋ ರೀತಿಯಲ್ಲಿ ಆ ಭಗವಂತನ ಇದು ಧರ್ಮ ಪ್ರಚಾರ ಆಗಿ ಈ ಜೀವಿಗಳಿಗೆ, ನಮ್ಮಂತ ಪತಿತಾತ್ಮರಿಗೆ ಭಗವದ್ಧಾಮ ಹೋಗುವ ಒಂದು ಸುಲಭದ ಅವಕಾಶ ಸಿಗುತ್ತೆ ಅಂತೆಲ್ಲ ಗೊತ್ತು ಅವರಿಗೆ. ಸೊ ಹಾಗೆ ಪ್ರತಿಯೊಂದು ಕೃಷ್ಣ ಇಚ್ಛೆಯಿಂದಾನೇ ಆಗುತ್ತೆ ಅಂತ ಗೊತ್ತು. ಹಾಗೆ ಅವರು ಕಲಿ ಪುರುಷನನ್ನು ಅವರು ಕ್ಷಮಿಸ್ಬಿಡ್ತಾರೆ ಅಂದ್ರೆ ಅವ್ರನ್ನು ಬಿಟ್ಬಿಡ್ತಾರೆ. ಸೊ ಇನ್ನೇನಿದೆ, ಅದರ ಮುಂಚೆ ಅವರು ಕಲಿಪುರುಷನನ್ನು ಶಿಕ್ಷಿಸುವ ಮುಂಚೆ ಅದು ಒಂದು ನ್ಯಾಯದ ಒಂದು ನಿಯಮ, ಒಂದು ಸಿಸ್ಟಮ್, ವ್ಯವಸ್ಥೆ. ಅಪರಾಧಿ ಇದ್ರೂ ಕೂಡ ಅಪರಾಧಿಗೆ ಒಂದು ಅವಕಾಶ ಇರ್ತದೆ. ಅಪರಾಧಿ ಅಲ್ಲಿ ಕ್ಲಿಯರ್, ಅಲ್ಲಿ ಯಾರು ಇಲ್ಲ, ಅಲ್ಲಿ ಒಂದು ಎತ್ತು ಇದೆ, ಅಲ್ಲೊಂದು ಗೋಮಾತೆ ಇದ್ದಾರೆ, ಮತ್ತೆ ಒಬ್ಬ ರಾಜನ ವೇಷದಲ್ಲಿರೋ ಒಬ್ಬ ಕಲಿಪುರುಷನೇ. ಅವರ ಕಾಲುಗಳನ್ನು ಕಡಿತಾ ಇರೋ ಒಂದು ಇದು ಕಾಣ್ತಾ ಇದೆ ಅವ್ರಿಗೆ. ಇನ್ನೇನು ಇಲ್ಲ ಅಲ್ಲಿ, ಇನ್ನೇನು ಇಲ್ಲಿ ಅವರಿಂದಾನೇ ಆಗ್ತಾ ಇದೆ ಅಂತ ಗೊತ್ತು. ಆದರೂ ಕೂಡ ಪರೀಕ್ಷಿತ್ ಮಹಾರಾಜರು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾರೆ ಇವರೇನ ಕಾರಣ ನಿಮಗೆ ಅಂತ ಆ ರೀತಿಯಲ್ಲಿ ಕೇಳ್ತಾರೆ. ಅಲ್ಲಿ ಧರ್ಮಪುರುಷನಿಗೆ ಕೇಳಿದಾಗ ಧರ್ಮಪುರುಷ ಅವರು ಕಲಿಪುರುಷನ ಇದಕ್ಕೆ ಅವರು ಹೇಳ್ತಾರೆ ಅದು ಕೂಡ ಭಗವಂತನ ಇಚ್ಛೆ ಇಲ್ಲ ಒಂದು ರೀತಿಯಲ್ಲಿ. ಅವರು ಸ್ಟೇಟ್ಮೆಂಟ್ ಕೊಡೋದಾಯ್ತು ಇವರೇ ಮಾಡಿದ್ದು ಅಂತ. ಆದ್ರೆ ಅವರು ಕೂಡ ಕೊಡ್ಲಿಲ್ಲ ಅಷ್ಟೇ. ಧರ್ಮ ದೇವತೆ ಕೂಡ ಕೊಡ್ಲಿಲ್ಲ, ಇವರೇ ನಮಗೆ ಕಾರಣ ಅಂತ ಕೊಡ್ಲಿಲ್ಲ. ಕೊನೆಗೆ ಪ್ರತಿಯೊಂದು ಕೂಡ ಕೃಷ್ಣ ಇಚ್ಛೆಯಿಂದ ಭಗವಂತನ ಕಾಲ ಸ್ವರೂಪದಿಂದ ಆಗುತ್ತೆ. ಸೊ ಆ ರೀತಿ ಅವರ ಒಂದು ತತ್ವವನ್ನು ಅವರು ಶೋಧಿಸ್ತಾರೆ. ಅವರು ಆ ರೀತಿಯ ಒಂದು ಚಿಂತನೆಯನ್ನು ಮೂಡಿಸ್ತಾರೆ. ಅದರಿಂದ ಪರೀಕ್ಷಿತ್ ಮಹಾರಾಜರಿಗೆ ಕೂಡ ತಿಳಿಯುತ್ತೆ ಇದು ಸಾಧಾರಣ ವ್ಯಕ್ತಿ ಅಲ್ಲ, ಇಷ್ಟು ರೀತಿಯ ಒಂದು ಇದು ಧರ್ಮದ ಚರ್ಚೆ, ಧರ್ಮದ ಆಂತರ್ಯ ಅರ್ಥವನ್ನು ತಿಳ್ಕೊಂಡಿರೋರು. ಈ ಸಾಧಾರಣ ವ್ಯಕ್ತಿ ಆಗೋಕ್ ಸಾಧ್ಯ ಇಲ್ಲ, ಒಬ್ಬ ದೇವತೆ ಆಗಿರ್ಬೇಕು ಇವರು. ಆ ದೇವತೆ ಇಷ್ಟು ಅನ್ವೇಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಸಾಮಾನ್ಯ ದೇವತೆ ಅಲ್ಲ, ಸಾಕ್ಷಾತ್ ಧರ್ಮ ಪುರುಷನೇ ಆಗಿರ್ಬೇಕು. ಅದು ಕೂಡ ಅವರು ಅದ್ರಲ್ಲೂ ಅವ್ರಿಗೆ ಅರ್ಥ ಆಯ್ತು ಅವ್ರಿಗೆ ಯಾಕೆ 4 ಕಾಲುಗಳಲ್ಲಿ 3 ಕಾಲುಗಳು ಅವರದ್ದು ಈಗ ಇಲ್ಲ, ಒಂದು ಕಾಲಲ್ಲಿ ನಿಂತಿದ್ದಾರೆ. ಅದು ಕೂಡ ಅವ್ರು ತಿಳಿಯುತ್ತೆ. ಈಗ ಧರ್ಮವು ನಿಲ್ಲೋದು 4 ಕಾಲುಗಳಲ್ಲಿ. ಶುಚಿತ್ವ, ತಪಸ್ಸೆ, ದಯೆ, ಶುಚಿತ್ವ, ತಪಸ್ಸೆ, ದಯೆ, ಸತ್ಯ, ಈ 4ನ ಮೇಲೆ ಧರ್ಮವು ನಿಂತಿರೋದು. ಸೊ ಈಗ ಆ ಎತ್ತು ಅದರಲ್ಲಿ 3 ಕಾಲುಗಳಿಲ್ಲ ಅಂದ್ರೆ ಅವರಿಗೆ ಈ 3 ಇಲ್ಲ ಅಂತ ಅವರು ಕೂಡ ಅದನ್ನ ಅರಿವಾರು. ಮೊದಲಿಗೆ ನೋಡಿದ್ರು ಕಲಿಪುರುಷ ಪ್ರವೇಶಿಸಿದ ಇದಕ್ಕೆ. ಕಲಿಯುಗದ ಇದು ಗೊತ್ತು ಅವ್ರಿಗೆ. ಸೊ ಆ ರೀತಿಯಲ್ಲಿ ಇದು ಧರ್ಮ ದೇವತೆನೇ ಈ ರೂಪದಲ್ಲಿರೋದು ಅಂತ ಪರೀಕ್ಷೆ ಮಾಡಿದ್ರು ಅವ್ರು ಗುರುತಿಸ್ತಾರೆ. ಈ ಅಧ್ಯಾಯದಲ್ಲಿ ಅದೆಲ್ಲ ನೋಡ್ತಾರೆ. ಮತ್ತೆ ಈ ರೀತಿ ಕಲಿಪುರುಷನ ಅವರಿಗೆ ಸ್ಥಾನವನ್ನು ಯಾಚಿಸ್ತಾನೆ. ನಾನು ನಿಮ್ಮ ಪ್ರಜೆಯೇ, ನನಗೆ ಒಂದು ಸ್ಥಾನವನ್ನು ಕೊಡಿ, ನಾನು ನಿಮ್ಮ ರಕ್ಷಣೆಗೆ ನನಗೆ ಸ್ವೀಕರಿಸಿ ಹೇಳ್ತಾರೆ. ಅವರು 4 ಸ್ಥಾನಗಳು ಕೊಡ್ತಾರೆ. 4 ಸ್ಥಾನಗಳು ಎಲ್ಲಿ ಪಾಪ ಕಾರ್ಯಗಳನ್ನ ನಡೆಯುತ್ತೆ. ಮಾಂಸಾಹಾರ, ಅನೈತಿಕ ಸ್ತ್ರೀ ಸಂಬಂಧ, ಪಾನ ಮತ್ತೆ ಗ್ಯಾಮ್ಲಿಂಗ್. ಸೊ ಈ ರೀತಿ ಈ 4 ಚಟುವಟಿಕೆಗಳು ಎಲ್ಲಿದೆಯೋ ಅಲ್ಲಿ ಆಟೋಮ್ಯಾಟಿಕಲಿ ಈ 4 ಧರ್ಮ ತತ್ವಗಳ ಹೊಡೆತ ಆಗುತ್ತೆ. ಸೊ ಈ ಕಲಿಯುಗ ಪ್ರವೇಶ ಮಾಡ್ತಾನೆ. ಮತ್ತೊಂದರಿಂದ ಎಲ್ಲವೂ ಕೂಡ ಸ್ಟಾರ್ಟ್, ಬೇರೆ ಎಲ್ಲೋ ಮತ್ತೆ ಪಾಪಗಳ ಸ್ಟಾರ್ಟ್. ಸೊ ಈ 4 ಸ್ಥಾನಗಳನ್ನು ಕೊಟ್ಟರು ಅಂತ ಹೇಳ್ತಾರೆ. ಆದರೆ ಕಲಿಪುರುಷನಿಗೆ ಎಲ್ಲೂ ಕೂಡ ಸ್ಥಾನವೇ ಇಲ್ಲ, ಎಲ್ಲೂ ಕೂಡ ಅವರ ರಾಜ್ಯದಲ್ಲಿ ಅವ್ರು ಕಾಣ್ಲೇ ಇಲ್ಲ. ಅವ್ರಿಗೆ ಈ ರೀತಿಯ ಒಂದು ಇದೇ ಇಲ್ಲ. ನೋಡಿ ಎಷ್ಟು ರಾಜನು ಅಂದ್ರೆ ಎಷ್ಟು ರೀತಿ ಅವರ ಧರ್ಮದ ಇದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಇದು ಎಷ್ಟೊಂದೆಲ್ಲ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಕಲ್ಕತ್ತಾದಲ್ಲಿ, ನಮ್ಮ ಭಾರತದಲ್ಲಿ ಎಷ್ಟೊಂದು ಇದಿತ್ತು ಅಂದ್ರೆ ಅವರ ಅನುಭವದಲ್ಲಿ ಅವ್ರು ಹೇಳೋದು, ಅವರು ಎಲ್ಲವೂ ಇದು ಎಷ್ಟೊಂದು ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು. ಇಂಟಾಕ್ಸಿಕೇಶನ್, ಟೀ, ಇದೆಲ್ಲವೂ ಕೂಡ ಅವ್ರು ಸ್ಟಾರ್ಟ್ ಮಾಡಿದ್ದು. ಎಷ್ಟೊಂದೆಲ್ಲ ಇವೆ. ಓಕೆ, ಸೊ ಈ 4 ಸ್ಥಾನಗಳಿಲ್ಲ. ಹೇಳ್ತಾರೆ ಬುದ್ಧಿವಂತ ಮನುಷ್ಯರು ಕಲಿಯುಗದಲ್ಲಿ ಇದ್ರು ಕೂಡ ಅವರು
ರಕ್ಷಣೆಯನ್ನು ಪಡಿತಾರೆ. ಇದೆ ಮಳೆಗಾಲದಲ್ಲಿ ಬರುತ್ತೆ, ಮಳೆ ಬರುತ್ತೆ. ಸೊ ಮಳೆ ಬರುತ್ತೆ ಅನ್ನೋದಕ್ಕೆ ನಾವು ಇದು ನಮ್ಮ ಚಟುವಟಿಕೆಗಳು ಮಾಡಬಾರ್ದ? ನಾವು ಮಾಡ್ಬೇಕು. ನಮ್ಮ ಚಟುವಟಿಕೆಗಳು, ನಮ್ಮ ಕರ್ತವ್ಯಗಳನ್ನ ಮಾಡ್ಲೇಬೇಕು ನಾವು. ಅದಕ್ಕೆ ನಮ್ಮ ರಕ್ಷಣೆ ಪಡ್ಕೊಳ್ಬೇಕು ನಾವು. ಒಂದು ರೈನ್ ಕೋಟ್ ಬೇಕು, ಒಂದು ಅಂಬ್ರೆಲಾ ಬೇಕು, ಛತ್ರಿ ಬೇಕು, ಇನ್ನೊಂದೇನೋ ಬೇಕು. ಅದನ್ನ ಇಟ್ಕೊಂಡು ನಾವು ಮಾಡ್ಕೊಂಡು ನಮ್ಮ ಚಟುವಟಿಕೆಗಳು ಮಾಡ್ಬೇಕು ನಾವು. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿ ಇರುತ್ತೆ ಈ ರೀತಿ ಅದನ್ನ ಚಟುವಟಿಕೆಗಳಿರುತ್ತೆ, ಆ ರೀತಿ ಒಂದು ವಾತಾವರಣ ಇರುತ್ತೆ. ಆತರ ಕಲುಷಿತ ವಾತಾವರಣ ಇದೆ, ಎಲ್ಲೆಡೆ ನೋಡಿದ್ರು ಕೂಡ ಕಲುಷಿತ ವಾತಾವರಣವೇ. ಸೊ ಆದರೆ ಹೇಳ್ತಾರೆ ನಾವು ರಕ್ಷಣೆ ಪಡಿಬೇಕು, ನಾವು ಕವಚವನ್ನು ಧರಿಸ್ಕೊಳ್ಬೇಕು. ಸೊ ಈ ಕವಚ ಅಂದ್ರೆ ನಾವು ಭಗವಂತನ ರಕ್ಷಣೆ ಕಲಿಯುವ ನಾವು ಭಗವಂತನ ನಾಮದಲ್ಲಿ ನಾವು ನಾಮ ಆಶ್ರಯ ಅನ್ನ ಪಡಿಬೇಕು ನಾವು. ಭಗವಂತನ ಭಕ್ತಿ ಅಲ್ಲಿ ನಾವು ಸ್ಥಿತರಾದ್ರೆ ನಾವು ಅವಾಗ ಭಗವಂತನ ರಕ್ಷಣೆಯನ್ನು ಪಡಿಬಹುದು. ಸೊ ಕಲಿಯುವ ಇದ್ರೂ ಕೂಡ ನಾವು ಇದರಿಂದ ಮುಕ್ತರಾಗಿರ್ಬೋದು. ಸೊ ಪರೀಕ್ಷಿತ್ ಮಹಾರಾಜರು, ಸೊ ಬುದ್ಧಿವಂತ ವ್ಯಕ್ತಿಗಳಿಗೆ ಇದು ಕಲಿಯುಗ ಏನ್ ಮಾಡಕ್ಕಾಗಲ್ಲ. ಆದರೆ ಸ್ವಲ್ಪ ಅಷ್ಟು ಇದಿಲ್ಲದೆ ಇರೋ ವ್ಯಕ್ತಿಗಳಿಗೆ ಕೂಡ ಅವರು ಆತರ ಒಂದು ಸನ್ನಿವೇಶ. ಸೊ ಇದು ಸರ್ಕಾರದ ಒಂದು ಏನ್ ಹೇಳೋದು, ಅವರ ಜವಾಬ್ದಾರಿ, ಹೊಣೆಗಾರಿಕೆ. ಅವರು ಆ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದೆ. ಶ್ರೀಲ ಪ್ರಭುಪಾದರು ಬಹಳ ಚೆನ್ನಾಗಿ ಒಂದು ಭಾವಾರ್ಥದಲ್ಲಿ ಹೇಗೆ ಇದನ್ನು ನಾವು ಪ್ರಾಕ್ಟಿಕಲ್ ಕಾರ್ಯಗತಗೊಳಿಸಬಹುದು ಅಂತ ಒಂದು ಇದು ಕೊಡ್ತಾರೆ ಒಂದು ಭಾವಾರ್ಥದಲ್ಲಿ. ಯಾವ ಭಾವಾರ್ಥ ಅದು ಬಹಳ ಚೆನ್ನಾಗಿದೆ ಒಂದು ಭಾವಾರ್ಥ. 3-4 ಪ್ರಿನ್ಸಿಪಲ್ಸ್ ಕೊಡ್ತಾರೆ. ಭಾವಾರ್ಥ ಓದ್ತೇನೆ ನಾನು. ಇದು 38ನೇ ಶ್ಲೋಕದ್ದು. ಪರೀಕ್ಷಿತ ಮಹಾರಾಜನ ಹೆಜ್ಜೆಗಳನ್ನು ಅನುಸರಿಸುವ ಎಲ್ಲ ರಾಜ್ಯಗಳ ಮುಖ್ಯ ಆಡಳಿತಗಾರ ಕರ್ತವ್ಯವಿದು. ಧರ್ಮ ತತ್ವಗಳಾಗಿರುವ ತಪಶ್ಚರ್ಯೆ, ಶೌಚ, ದಯೆ, ಸತ್ಯನಿಷ್ಠೆಗಳು ರಾಜ್ಯದಲ್ಲಿ ನೆಲೆಗೊಂಡಿವೆಯೋ ಎಂದು ನೋಡಿಕೊಳ್ಳುವುದು ಮತ್ತು ಅಧರ್ಮ ತತ್ವಗಳಾಗಿರುವ ಗರ್ವ, ಅನೈತಿಕ ಸ್ತ್ರೀ ಸಂಘ ಅಥವಾ ಆದರ, ಮದ್ಯಪಾನ, ಅಸತ್ಯಗಳನ್ನು ಎಲ್ಲ ಸಾಧನಗಳಿಂದ ತಡೆಯಲಾಗಿದೆಯೋ ಎಂದು ನೋಡಿಕೊಳ್ಳುವುದು. ಅವ್ಯವಹಾರದ ಅತ್ಯುನ್ನತ ಲಾಭ ಮಾಡಿಕೊಳ್ಳಲು ಕಲಿಪುರುಷನನ್ನು ಜೂಜು, ಮದ್ಯಪಾನ, ವ್ಯಭಿಚಾರ ಮತ್ತು ಕಸಾಯಿಖಾನೆಯ ಸ್ಥಳಗಳಿದ್ದರೆ ಅಲ್ಲಿಗೆ ವರ್ಗಾವಣೆ ಮಾಡಬಹುದು. ಈ ಅಧಾರ್ಮಿಕ ವ್ಯಸನಿಗಳನ್ನು ವೇದದ ಶಾಸ್ತ್ರದ ಪ್ರಕಾರ ನಿಯಂತ್ರಣಗೊಳಿಸಬಹುದು. ಯಾವ ಸಂದರ್ಭದಲ್ಲಿಯೂ ಯಾವ ರಾಜ್ಯವೇ ಆದರೂ ಈ ಅಧರ್ಮಾಚರಣೆಗಳನ್ನು ಪ್ರೋತ್ಸಾಹಿಸಬಾರದು. ಬೇರೆ ಮಾತುಗಳನ್ನು ಹೇಳುವುದಾದರೆ ರಾಜ್ಯಾಡಳಿತವು ಎಲ್ಲ ಬಗೆಯ ಜೂಜನ್ನು, ಮದ್ಯ ಸೇವನೆಯನ್ನು, ವ್ಯಭಿಚಾರವನ್ನು, ಅಸತ್ಯ ವರ್ತನೆಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು. ಬಹುಮತದಿಂದ ಭ್ರಷ್ಟಾಚಾರವನ್ನು ನಿವಾರಿಸಲು ಇಚ್ಛಿಸುವ ರಾಜ್ಯವು ಈ ಕೆಳಗಿನಂತೆ ಧರ್ಮತತ್ವಗಳನ್ನು ಚಲಾವಣೆಗೆ ತರಬಹುದು. ಇದು 38ನೇ ಭಾವಾರ್ಥ. ಶ್ರೀಲ ಪ್ರಭುಪಾದರು ಹೇಗೆ ಪಾಲನೆ ಮಾಡ್ಬೇಕು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ದೀಸ್ ಬುಕ್ಸ್ ವಿಲ್ ಬಿ ಲಾ ಬುಕ್ಸ್ ಫಾರ್ 10,000 years. ಈ ನಾನು ಕೊಟ್ಟಿರುವ ಈ ಶ್ರೀಮದ್ ಭಾಗವತ ಭಾವಾರ್ಥಗಳು ಇದು 10,000 ವರ್ಷಗಳಿಗೆ ಇದು ಕಾನೂನು ಪುಸ್ತಕಗಳಾಗ್ತದೆ ಅಂತ. ಸೊ ಬರ್ತಾರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈಗ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ನಾವು ಹೇಳ್ತಾರೆ, ನಾವೇನ್ ಹೇಳ್ತಾ ಇದೀವಿ ಜನರಿಗೆ, ಹರೇ ಕೃಷ್ಣ ಜಪಿಸಿ ಅಂತ ಹೇಳ್ತಾ ಇದೀವಿ ಅಷ್ಟೇ, ಚಾಂಟ್ ಹರೇ ಕೃಷ್ಣ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ನಾವು. ಅಷ್ಟೇನಾ? ಇಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ, ಇಲ್ಲಿ ಎಷ್ಟು ಇದೆಲ್ಲ ಅವ್ಯವಸ್ಥೆ ಇದೆ, ನೀವೇನು ಮಾಡ್ತಾ ಇಲ್ಲ, ನಿಮ್ಮ ಪ್ರಯೋಜನ ಏನು, ನಿಮ್ಮ ಇದೇನು? ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೋ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪೊಟೆನ್ಸಿ ಆಫ್ ದಿಸ್ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್. ಪ್ರಭುಪಾದರು ಹೇಳ್ತಾರೆ, ಕಾಲ ಸಮಯದಲ್ಲಿ ತಿಳಿಯುತ್ತೆ ನಿಮ್ಗೆ ಈ ಒಂದು ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನ, ಇದರ ಒಂದು ಏನು, ಇದರ ಒಂದು ಸಮಾಜಕ್ಕೆ ಇದರ ಒಂದು ಕೊಡುಗೆ ಇದೇನು ಅಂತ ನಿಮ್ಗೆ ತಿಳಿಯುತ್ತೆ, ನಿಮ್ಗೆ ಟೈಮ್ ಅಲ್ಲಿ ಗೊತ್ತಾಗುತ್ತೆ. ಮತ್ತೆ ಪ್ರಭುಪಾದ ಉದಾಹರಣೆ ಕೊಡ್ತಾರೆ, 2 ದೊಡ್ಡ ಮಹಾಯುದ್ಧಗಳಾಯ್ತು. ಯಾವುದು? ರಾಮಾಯಣ ಮತ್ತೆ ಮಹಾಭಾರತ. ಸೊ ರಾಮಾಯಣ, ರಾಮರಾವಣರು. ಸೊ ಅವರು ಶ್ರೀರಾಮನು
ಕೊಂದದ್ದು. ಅವರ ಪರವಾಗಿ ಯಾರು ಯುದ್ಧ ಮಾಡಿದ್ದು? ವಜ್ರಾಂಗಜಿ, ಆಂಜನೇಯ, ಹನುಮಾನ. ಸೊ ಅವರು ಬೇಕಿದ್ದರೆ ಭಕ್ತರು ಅವರು ಒಂದು ಯುದ್ಧ ಮಾಡ್ಲಿಕ್ಕೆ ಕೂಡ ತಯಾರಿದ್ದಾರೆ. ನಂತರ ಮಹಾಭಾರತ ಯುದ್ಧ. ಅರ್ಜುನನು ಮೊದಲಿಗೆ ಹೇಳಿದ್ದು, ಬೇಡ ಕೃಷ್ಣ, ಅವರನ್ನು ಕ್ಷಮಿಸಿಬಿಡೋಣ, ಕೇವಲ ರಾಜ್ಯಕ್ಕೋಸ್ಕರ ಇಷ್ಟು ಯಾಕೆ ನಮಗೆ ಇದನ್ನ. ಸೊ ಅರ್ಜುನನು ಹೇಳ್ತಾ ಇದ್ದಾರೆ, ಅವರು ಆ ಒಂದು ಏನೊಂದು ಅಷ್ಟು ಸಹನೆಯಲ್ಲಿದ್ದಾರೆ. ಆದರೆ ಇದು ಕೃಷ್ಣ ಇಚ್ಛೆ ಅಂತ ತಿಳಿದಿದ್ದೆ ಅವರು ಯುದ್ಧ ಮಾಡಿದ್ರು. ಎಲ್ಲ ಸಂಪೂರ್ಣ ಕುರು ವಂಶವನ್ನು ಸರ್ವನಾಶ ಮಾಡ್ಬಿಟ್ರು. ಸೊ ಇದು ಭಕ್ತನಿಗೆ. ಸೊ ಹಾಗೆ ಶ್ರೀ ಪ್ರಭುಪಾದರು ಹೇಳ್ತಾರೆ, ಹೌದು, ಅಗತ್ಯ ಇದ್ರೆ ನಾವು ಕೂಡ ಕೃಷ್ಣ ಭಕ್ತರು. ನಾವು ಈಗ ಇಲ್ಲ, ಈಗ ಆದೇಶ ಇಲ್ಲ, ಆಚಾರ್ಯರ ಸದ್ಯದ ಆದೇಶ ಇಲ್ಲ. ಆದ್ರೆ ಸಮಯದಲ್ಲಿ ಅದು ಅಗತ್ಯ ಬಂದಾಗ ಅದು ಮಾಡಬೇಕಾಗತ್ತೆ ಅಂತ ಶ್ರೀ ಪ್ರಭುಪಾದರು. ಸೊ ಏನಿವೆ, ಇದೆಲ್ಲವೂ ಆಗುತ್ತೆ ಮುಂದೆ. ಸೊ ಈ ಅಧ್ಯಾಯದಲ್ಲಿ 38ನೇ ಅಧ್ಯಾಯದಲ್ಲಿ ಶ್ರೀ ಪ್ರಭುಪಾದರು ಹೇಗೆ ನಾವು ಇದನ್ನು ಕಾರ್ಯಗತಗೊಳಿಸಬಹುದು ಇದನ್ನು ಅಂತ ಹೇಳ್ತಾರೆ. ಮೊದಲಿಗೆ ಪ್ರಭುಪಾದರು ಹೇಳ್ತಾರೆ, ವ್ರತದ ರೀತಿಯಲ್ಲಿ ತಿಂಗಳಿಗೆ 2 ದಿನಗಳ ಕಡ್ಡಾಯವಾದ ಉಪವಾಸ. ಆರ್ಥಿಕ ದೃಷ್ಟಿಯಿಂದಲೂ ರಾಜ್ಯದಲ್ಲಿ ತಿಂಗಳಿಗೆ 2 ದಿನಗಳ ಉಪವಾಸದಿಂದ ಟನ್ನುಗಟ್ಟಲೆಯ ಆಹಾರ ಸಾಮಗ್ರಿ ಉಳಿಕೆಯಾಗುವುದು. ಈ ಕ್ರಮವು ಪ್ರಜೆಗಳ ಸಾಮಾನ್ಯ ಆರೋಗ್ಯದ ಮೇಲೆಯೂ ಸತ್ಪರಿಣಾಮ ಬೀರುವುದು. ಪ್ರಭುಪಾದರು ಹೇಳ್ತಾರೆ, ನೀವ್ ಹೇಳ್ತೀರಾ ಓವರ್ ಪಾಪ್ಯುಲೇಷನ್ ಆಗ್ಬಿಟ್ಟಿದೆ, ಜನಸಂಖ್ಯೆ ಆಗ್ಬಿಟ್ಟಿದೆ, ಆಹಾರದ ಕೊರತೆ ಇದೆ. ಆಯ್ತು, 2 ದಿವಸ ಎಲ್ಲರೂ ಕಂಪಲ್ಸರಿ ಫಾಸ್ಟಿಂಗ್ ಮಾಡಿ, ಏಕಾದಶಿ, ನಾಳೆ ಏಕಾದಶಿ ಇದೆ. ಸೊ ಈ ರೀತಿ ತಿಂಗಳಿಗೆ 2 ದಿವಸ ಮಾಡಿ ಎಷ್ಟು ನೀವು ಧಾನ್ಯಗಳನ್ನು ಇದು ಮಾಡ್ಬೋದು. ನೀವು ಆರೋಗ್ಯಕ್ಕೂ ಕೂಡ ಒಳ್ಳೇದೆ. ಹೆಚ್ಚು ನಮ್ಗೆ ಆರೋಗ್ಯದ ಪ್ರಾಬ್ಲಮ್ ಯಾಕಾಗುತ್ತೆ ಅಂದ್ರೆ ಜಾಸ್ತಿ ಊಟ ಮಾಡೋದ್ರಿಂದ ಆಗುತ್ತೆ. ಕಡಿಮೆ ಊಟ ಮಾಡೋದು ಏನಾಗೋದಿಲ್ಲ. ಸೊ ಹೇಳ್ತಾರೆ, ಬೆಟರ್ ನಮ್ಗೆ ಏನಾದ್ರು ಸ್ವಲ್ಪ ಅನಾರೋಗ್ಯ ಇದು ತಿನ್ಬೇಕಾ ತಿನ್ಬಾರ್ದ ಅಂತ ಪ್ರಶ್ನೆ ಬಂದ್ರೆ ತಿನ್ಬೇಡಿ, ಅದು ಬೆಟರ್. ಅದರಿಂದ ಏನಾಗೋದಿಲ್ಲ, ಸ್ವಲ್ಪ ಆಯಾಸ ಆಗೋದು, ಸ್ವಲ್ಪ ಸುಸ್ತಾಗೋದು ಅಷ್ಟೇ. ಆದ್ರೆ ಹೆಚ್ಚು ತಿಂದ್ರೆ ಇನ್ನೊಂದು ಕಾಯಿಲೆ, ಇನ್ನೊಂದು ಅನಾರೋಗ್ಯ, ಇನ್ನೊಂದ್ಸಲ ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ಹೆಚ್ಚು ತಿನ್ನೋದ್ರಿಂದನೇ ನಮಗೆ ಕಾರಣ ರೋಗ ಬರುತ್ತೆ, ಆಗ್ಲಿ ಕಡಿಮೆ ತಿನ್ನೋದ್ರಿಂದ ಬರೋದು. ಪ್ರಭುಪಾದರು ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಎಲ್ಲ ವಿಶ್ವದಲ್ಲಿ ಎಲ್ಲ ದೇಶಗಳು, ಎಲ್ಲ ಮಂತ್ರಿ ಮಂಡಲ, ಎಲ್ಲ ರಾಜಕಾರಣಿಗಳು ಇದನ್ನು ತರಬೇಕು, ಕಾರ್ಯಗತವಾಗಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಸೊ ಈ ರೀತಿ ತಪಸ್ಸೆ ಮಾಡ್ಬೇಕು. ಸೊ ತಪಸ್ಸೆ ಮಾಡೋದ್ರಿಂದಾನೇ ಡಿಟರ್ಮಿನೇಷನ್ ಮಾಡೋದಕ್ಕೂ ಕೂಡ ಇದು ಬರುತ್ತೆ ನಮಗೆ. ಇಲ್ಲ ಇಂದ್ರಿಯ ಸುಖದ ಹಿಂದೆ ನಾವು ಏನದು ಜಿಬಾ ಬೇಗಂ, ಉದರ ಬೇಗಂ, ಉಪಸ್ಥ ವೇಗ, ಇದ್ರ ಹಿಂದೆ ಇದ್ರೆ ನಮ್ಮ ಜೀವನ ವ್ಯರ್ಥ. ಸೊ ನಾವು ನಿಯಂತ್ರಿಸ್ಬೇಕು. ಜಿಬಾ ವೇಗ, ಉದರಪಸ್ಥ ವೇಗ, ಯಥಾನ್ ವೇಗ ನೀವು ವಿಷಯದ ಧೀರ. ಶಿಕ್ಷಣ ಪ್ರಭುಪಾದರು ಹೇಳ್ತಾರೆ, ವ್ರತ ಆಚರಣೆ ಮಾಡ್ಬೇಕು. ವ್ರತ ಅಂದ್ರೂ ಕೂಡ ನಮ್ಮ ಇಚ್ಛೆ ಅಂತ ಮಾಡೋದಕ್ಕಲ್ಲ. ಏಕಾದಶಿ ಎಲ್ಲ ವ್ರತಗಳ ಅದು ರಾಜ. ಆ ದಿವಸ ಆ ವ್ರತವನ್ನು ಹಿಡಿಬೇಕು. ಮತ್ತೆ 2ನೇ ಸೂತ್ರವಾಗಿ ಪ್ರಭುಪಾದರು ಹೇಳ್ತಾರೆ, ಬಾಲಕಿಯರಿಗೆ ತಮ್ಮ 21 ಮತ್ತು 18 ವರ್ಷ ಪ್ರಾಯದಲ್ಲೇ ಕಡ್ಡಾಯವಾಗಿ ಮದುವೆ ಮಾಡಿಸಬೇಕು. ಇದೇನಿದೆ, ಇಲ್ಲಿ ಬೇರೆ ಇದ್ದಂಗಿದೆ, ಇಂಗ್ಲಿಷ್ ನಲ್ಲಿ ಬೇರೆ ಇದೆ, ಇಲ್ಲೊಂದು ಬೇರೆ ಇದೆ. ಇಂಗ್ಲಿಷ್ ನಲ್ಲಿ 24 and 16 ಅಂತ ನನಗೆ ಹೋದಾಗೆ. ಹೌದು, ನೋಡಿ ಸ್ವಲ್ಪ ಚೆಕ್ ಮಾಡಿ. ಇದು ಇಂಗ್ಲಿಷ್ ವರ್ಷನ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ವರ್ಷನ್ ಇದಾಗಿದೆ. ಕನ್ನಡದಲ್ಲಿ ಮಾತಾಜಿ, ಕನ್ನಡದಲ್ಲಿ 16:24 ಅಂತ ಇದೆ ಪ್ರಭು. ಹೌದಾ? ಇದು ನನ್ನ ಹತ್ರ ಯಾವ ವರ್ಷನ್ ಇದೆ? ಭಾಗವತಂ. ನನ್ನ ಹತ್ರ ಭಾಗವತಂ ಕನ್ನಡನೇ ಇದೆ. ಹಾ, ಇದು ಲಾಸ್ಟ್ ಎಡಿಷನ್ ಏನೋ ಅನ್ಸುತ್ತೆ. ಇಲ್ಲಿ 21 and 18 ಅಂತ ಕೊಡ್ತಾ ಇದ್ದಾರೆ. ನಂದು ಹಳೇದು ಪ್ರಭುಜಿ. 21 ಇದೆ ಪ್ರಭುಜಿ. ಮಾತಾಜಿ, ನಮ್ಮ ಹತ್ರ ಇರೋದ್ರಲ್ಲೂ 21 ಇಯರ್ಸ್ ಇದೆ. ಇಲ್ಲ, ಇಂಗ್ಲಿಷ್ ವರ್ಷನ್ ಆಕ್ಚುಲಿ 24 and 16 ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಚೆಕ್ ಮಾಡಿ. ಇದು 21, 18 ಇವತ್ತು ಆಧುನಿಕ ಇವರು ನಾವು ಏನು ಮಾಡರ್ನ್ ಲಾ ಅಂತ ಹೇಳ್ತೇವೆ, ಇವರು ಮಂಡಿಸಿರೋದು ಇದು ಕಾನೂನು. ಆದ್ರೆ ಶಾಸ್ತ್ರ ಪ್ರಭುಪಾದರು ಆಚಾರ್ಯರಾಗಿ ಈಗ ನಮಗೆ ಆಕ್ಚುಲಿ ಹಿಂದೆ ಇನ್ನ ಬೇಗ ಆಗ್ತಾ ಇತ್ತು. ಹೆಂಗಸರಿಗೆ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳಿಗೆ
ಅವರಿಗೆ ಇದು ಬರೋ ಮುಂಚೆನೆ ಆಗ್ತಾ ಇತ್ತು ಅದು. ಆದ್ರೆ ಪ್ರಭುಪಾದರೀಗ ಪ್ರಸ್ತುತ ನಮ್ಮ ಈ ಸಮಯವನ್ನು ನೋಡೋ ಏನೋ ಅಟ್ಲೀಸ್ಟ್ 16 ವರ್ಷ ಅಂತ ಹೇಳ್ತಾ ಇದ್ದಾರೆ ಹೆಣ್ಮಕ್ಕಳಿಗೆ. ಆಮೇಲೆ ಗಂಡು ಮಕ್ಕಳಿಗೆ 24 ಅಂತ ಕೂಡ ಕೊಡ್ತಾ ಇದ್ದಾರೆ ಆಚಾರ್ಯ. 21 ಅಂತ 21ಗೆ ಇವರು ಮಿನಿಮಮ್ ಅಂತ ಮಾಡೋದು ಅಂತ ಹೇಳ್ತಾರೆ. ಆದ್ರೆ ಶಿವಪ್ರಭು 24ಗೆ ಮಸ್ಟ್ ಅಂತ ಹೇಳ್ತಾರೆ. ಇಲ್ಲಿ ಹೇಳಿದ ಏನಂದ್ರೆ ಪ್ರಭುಪಾದ ಹೇಳ್ತಾ ಇರೋದು, ಹಾಗೆ ಯಾರಾದ್ರೂ ಆತರ ಟ್ರೈನಿಂಗ್ ಆಗಿದೆ ಬ್ರಹ್ಮಚಾರಿಯಾಗಿ ಉಳಿತಾರೆ ಅಂದ್ರೆ ಓಕೆ. ಅದರ್ವೈಸ್ ಆತರ ಇಲ್ಲದೆ ಅವ್ರ ಮನಸ್ಸು ಇನ್ನ ನಮಗೆ ನೇತ್ರ ಇಲ್ಲ ಅಂತ ಹೇಳಿದ್ರೆ ಬೆಟರ್ 24 ಮ್ಯಾಕ್ಸಿಮಮ್ ಅವ್ರಿಗೆ ಮದುವೆ ಮಾಡಿಸ್ಬಿಡಿ ಅಂತ. ಆಕ್ಚುಲಿ ಮ್ಯಾಕ್ಸಿಮಮ್ ಏಜ್ ಹೇಳ್ತಾರೆ ಶಿಲ ಪ್ರಭುಪಾದ, ಮ್ಯಾಕ್ಸಿಮಮ್ ಬೈ 24 or 16. ಬಾಲಕ ಬಾಲಕಿಯರಿಗೆ ತಮ್ಮ 24 ಮತ್ತು 16 ವರ್ಷ ಪ್ರಾಯದಲ್ಲೇ ಕಡ್ಡಾಯವಾಗಿ ಮದುವೆ ಮಾಡಿಸಬೇಕು. ಬಾಲಕ ಬಾಲಕಿಯರಿಗೆ ಮದುವೆಯಾಗಿದ್ದರೆ ಶಾಲೆ ಕಾಲೇಜುಗಳಲ್ಲಿ ಸಹ ಶಿಕ್ಷಣಕ್ಕೆ ಬಾಧೆ ಇರುವುದಿಲ್ಲ. ಎಲ್ಲಿ ಆದರೂ ನೋಡಿ, ಮೇನ್ ಪ್ರಾಬ್ಲಮ್ ಇದೆ ಆಕ್ಚುಲಿ. ನಾವೆಲ್ಲರೂ ಕೂಡ ನನ್ನ ಅನುಭವ, ನಾನು ಸ್ಟಡಿ ಮಾಡುವಾಗ ಇದೇ ಮೇನ್ ಪ್ರಾಬ್ಲಮ್ ನಮಗೆ. ಇದು ಮೇನ್ ಪ್ರಾಬ್ಲಮ್ ಅಂದ್ರೆ ಯಾಕಂದ್ರೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿಲ್ಲ. ಸೊ ನಮಗೆ ಆ ತರಬೇತಿ ಇಲ್ಲ. ಸೊ ಹಾಗಾಗಿ ನಾವು ಇದು ಆಗ್ತೇವೆ. ಸೊ ಆಕ್ಚುಲಿ ಈ ಡಿಸ್ಟ್ರಾಕ್ಷನ್. ಸೊ ಇದು ವೈದಿಕ ಕಾಲದಲ್ಲಿ ತುಂಬಾ ಒಂದು ಸರಳ ರೀತಿಯಲ್ಲಿ ಇದರ ಸೊಲ್ಯೂಷನ್. ಸೊ ಮನಸ್ಸು ಆ ಒಂದು ದೊಡ್ಡ ಫ್ಯಾಕ್ಟರ್ ಅದನ್ನು ತೆಗೆದು ಬಿಡ್ತಾ ಇದೆ. ಶಾಲೆ ಕಾಲೇಜುಗಳು ಸಹ ಶಿಕ್ಷಣಕ್ಕೆ ಬಾಧೆ ಇರುವುದಿಲ್ಲ. ಎಲ್ಲಿಯಾದರೂ ವಿದ್ಯಾರ್ಥಿನಿಗೂ ನಿಕಟ ಸಂಪರ್ಕವಿದ್ದಲ್ಲಿ ಅವರಲ್ಲಿ ನಿಷಿದ್ಧ ಸಂಬಂಧ ಉಂಟಾಗದ ಹಾಗೆ ಅವರು ವಿದ್ಯುಕ್ತವಾಗಿ ಮದುವೆಯಾಗಿ ಬಿಡಬೇಕು. ಆದ್ರೆ ಯಾರಾದ್ರೂ ಈ ತರ ಕನೆಕ್ಷನ್ ಇದ್ರೂ ಕೂಡ ಮಾಡಿಸ್ಬೇಡಿ, ಬೆಟರ್. ವಿವಾಹ ವಿಚ್ಛೇದ ಕಾನೂನು ಇರಕೂಡದು. ಡೈವರ್ಸ್ ಅದಿಲ್ಲ. ಆಕ್ಚುಲಿ ಡೈವರ್ಸ್ ಅನ್ನೋದು ಅದು ಕಾನೂನು ಇವತ್ತಿನ ಆಧುನಿಕ ಇದು ಕಾನೂನು ಅಷ್ಟೇ. ಇದು ವೇದ ಕಾಲದಲ್ಲಿ ಇಲ್ಲ. ಏನೋ ಕಾರಣ ಇದೆ ಇರ್ಬೋದು, ಇದ್ರೆ ಅವರು ತಾಯಿ ಮನೆಗೆ ಹೋಗ್ಬಿಡ್ತಾರೆ, ಇವರು ಸಪರೇಟ್ ಆಗಿರ್ತಾರೆ. ಆದ್ರೆ ಈ ವಿಚ್ಛೇದನ ಅನ್ನೋದು ಇಲ್ವೇ ಇಲ್ಲ, ಪ್ರಶ್ನೆ ಇಲ್ಲ. ಅದು ಒಂದು ಸಲ ಅದು ವಿವಾಹ ಯಜ್ಞ, ಅದೊಂದು ಯಜ್ಞ. ಅಲ್ಲಿ ಭಗವಂತನ ಅಗ್ನಿಯ ಮುಂದೆ ಆ ಒಂದು ಮಾತು ಕೊಟ್ಟದ್ದು ಎಲ್ಲ ದೇವತೆಗಳು ಎಲ್ಲ ಹಿರಿಯರು ಎಲ್ಲರ ಮುಂದೆ ಮಾಡಿದ್ಮೇಲೆ ಅದಾಯ್ತು ಫಾರ್ ಲೈಫ್. ಅಲ್ಲಿ ಮತ್ತೆ ನಾವು ಡೈವರ್ಸ್ ಕಾನೂನಿಂದ ಇನ್ನೊಂದು ಕಾನೂನಿಂದ ಅದು ಮಾಡಕ್ಕಾಗಲ್ಲ. ಆಕ್ಚುಲಿ ಅದೆಲ್ಲ ಆರ್ಟಿಫಿಷಿಯಲ್ ಅದೆಲ್ಲ. ಸೊ ಹೇಳ್ತಾರೆ ವಿವಾಹ ವಿಚ್ಛೇದ ಕಾನೂನು ಇರಕೂಡದು, ಅದು ಇದ್ದರೆ ವ್ಯಭಿಚಾರಕ್ಕೆ ಪ್ರೋತ್ಸಾಹವಾಗುವುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ವ್ಯಭಿಚಾರಕ್ಕೆ ಪ್ರೋತ್ಸಾಹ, ಇಲಿಸಿಟ್ ಸೆಕ್ಸ್ ಅದನ್ನ ಇನ್ನ ಹೆಚ್ಚು ಮಾಡಕ್ಕೆ ಇದು ಶ್ರೀಲ ಪ್ರಭುಪಾದರು ಇದಕ್ಕೆ ನಮ್ಗೆ ಪ್ರಾಕ್ಟಿಕಲ್ ಇದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಇದೆಲ್ಲ ನಾವು ಇವತ್ತಿನ ಕಾನೂನಲ್ಲಿ ಇದು ಮಾತಾಡಕ್ಕಾಗಲ್ಲ ಸಮಾಜದಲ್ಲಿ, ಇದು ಈ ರೀತಿ. ಆದರೆ ನಮಗೆ ಉಪಾಯ ಅಂದ್ರೆ ಇದನ್ನ ತೆಗೆದುಕೊಳ್ಬೇಕು, ಇದು ಸ್ವೀಕರಿಸ್ಬೇಕು ನಾವು. ಏನಿವೆ ಭಕ್ತರಾದವರು ಸದ್ಯಕ್ಕೆ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಆಗೋದಿಲ್ಲ ತಕ್ಷಣ, ಯಾಕಂದ್ರೆ ಕಾನೂನು ಬೇರೆ ತರ ಇದೆ. 16 years ಮದುವೆ ಮಾಡ್ತಿದ್ರೆ ನಿಮಗೆ ಜೈಲಲ್ಲಿ ಹಾಕ್ತಾರೆ ಈಗ ಅಷ್ಟೇ ಈಗ. ಸೊ ಈ ರೀತಿ ನಾವು ಮಾಡಕ್ಕಾಗಲ್ಲ. ಬಟ್ ಎನಿವೆ ಇದು ನಾವು ಅಟ್ಲೀಸ್ಟ್ ಥಿಯರಿಟಿಕಲಿ ಆಚಾರ್ಯರು ಹೇಳಿದ್ದು ನಾವು ಅರ್ಥ ಮಾಡ್ಕೊಳ್ಳೋಣ, ಇದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾಲ ಸಮಯ ಬರುತ್ತೆ, ಮತ್ತೆ ಕೃಷ್ಣ ಪ್ರಜ್ಞೆ ಆಂದೋಲನ ಬೆಳೆದಾಗೆ, ಅಧಿಕಾರ ನಮ್ಮಲ್ಲಿ ಸಿಕ್ಕಿದಾಗ ಈ ರೀತಿಯ ಇದನ್ನು ಬದಲಾವಣೆಗಳನ್ನು ಸಮಾಜದಲ್ಲಿ ಬರಬಹುದು, ತರಿಸಬಹುದು. ಸೊ ಆಚಾರ್ಯರು ಹೇಳ್ತಾ ಇದ್ರು ಮಾಡಬೇಕಿದು, ಇದು ಯಾರು ಆಡಳಿತದಿರೋರು ಮಾಡಬೇಕಿದೆ ಹೇಳಿ. ಸೊ ಮೂರನೇದು, ರಾಜ್ಯದಲ್ಲಿ ಅಥವಾ ಮಾನವ ಸಮಾಜದಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿಸುವುದಕ್ಕಾಗಿ ರಾಜ್ಯದ ಪ್ರಜೆಗಳು ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ಅವರ ಆದಾಯದ ಅರ್ಧ ಭಾಗವನ್ನು ದಾನ ಮಾಡಬೇಕು. ಅವರು ಭಾಗವತದ ತತ್ವಗಳನ್ನು ಬೋಧಿಸಬೇಕು. ಕರ್ಮಯೋಗದ ಮೂಲಕ ಅಥವಾ ಭಗವಂತನ ತೃಪ್ತಿಗಾಗಿಯೇ ಪ್ರತಿಯೊಂದು ಕೆಲಸವನ್ನು ಮಾಡುವುದರ ಮೂಲಕ ಅಧಿಕೃತ ವ್ಯಕ್ತಿಗಳಿಂದ ಅಥವಾ ಆತ್ಮ ಸಾಕ್ಷಾತ್ಕಾರ ಉಳ್ಳವರಿಂದ ತಪ್ಪದೇ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡುವುದರ ಮೂಲಕ, ಮನೆಯಲ್ಲಿ ಅಥವಾ ಪೂಜಾ ಸ್ಥಳಗಳಲ್ಲಿ ಭಗವನ್ ನಾಮ ಸಂಕೀರ್ತನವನ್ನು ಸಾಮೂಹಿಕವಾಗಿ ಮಾಡುವುದರ ಮೂಲಕ, ಶ್ರೀಮದ್ ಭಾಗವತವನ್ನು ಬೋಧಿಸುವುದರಿಗೆ ಎಲ್ಲ ವಿಧದ ನೆರವನ್ನು ಸೇವೆಯನ್ನು ಸಲ್ಲಿಸುವುದರ ಮೂಲಕ ಮೇಲಿನ ಪ್ರಕ್ರಿಯೆಗಳಿಂದ ರಾಜ್ಯವು ನಿಯಂತ್ರಣಗೊಂಡಿದ್ದರೆ ಎಲ್ಲೆಡೆಯೂ ಭಗವತ್ ಪ್ರಜ್ಞೆ ಸ್ವಾಭಾವಿಕವಾಗಿ ಉಂಟಾಗುವುದು. ಎಲ್ಲ ಬಗೆಯ ಜೂಜು, ಸಟ್ಟ ವ್ಯವಹಾರ ಕೂಡ ಮನುಷ್ಯನನ್ನು ಕೀಳು ಮಟ್ಟಕ್ಕೆ ತರುವಂತದೆಂದು ಯೋಚಿಸಲಾಗಿದೆ. ಸೊ ಗ್ಯಾಮ್ಲಿಂಗ್, ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ ಈ ತರ ಆಕ್ಚುಲಿ ಸ್ಟಾಕ್ ಇದೆಲ್ಲ ಒಂದು ರೀತಿಯಲ್ಲಿ ಅರ್ಲಿ ಇದೆ, ತುಂಬಾ ಅರ್ಲಿ ರಿಟರ್ನ್ಸ್ ಅಲ್ಲಿ ಸ್ವಲ್ಪ ಜನ ಮಾಡಕ್ ಟ್ರೈ ಮಾಡ್ತಾರೆ. ಆ ಲಾಂಗ್ ಟರ್ಮ್ ಮಾಡೋದು ಅದು ಇನ್ವೆಸ್ಟ್ಮೆಂಟ್ ಅದು ಹೇಳ್ತಾರೆ, ಅದು ಇಟ್ಸ್ ಓಕೆ ಅಂತ ಹೇಳ್ತಾರೆ. ಆದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಮಾಡ್ತಾರೆ ನೋಡಿ, ಬಹಳ ಟೈಮ್ ಅಲ್ಲಿ ಇಷ್ಟು ಸ್ವಲ್ಪ ದಿವಸದಲ್ಲೇ ಸ್ವಲ್ಪ ತಿಂಗಳಲ್ಲಿ ನನ್ನ ಹಣ ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ, ಈ ರೀತಿ ಎಲ್ಲ ಇದು ಗ್ಯಾಮ್ಲಿಂಗ್ ಇದು, ಇನ್ನೇನಿಲ್ಲ. ಎಲ್ಲ ಬಗೆಯ ಜೂಜು, ಸಟ್ಟ ವ್ಯವಹಾರ ಕೂಡ ಮನುಷ್ಯನನ್ನು ಕೀಳುಮಟ್ಟಕ್ಕೆ ತರುವಂತದೆಂದು ಯೋಚಿಸಲಾಗಿದೆ. ರಾಜ್ಯದಲ್ಲಿ ಜೂಜಿಗೆ ಪ್ರೋತ್ಸಾಹವಿದ್ದರೆ ಅಲ್ಲಿ ಸತ್ಯನಿಷ್ಠೆ ಸಂಪೂರ್ಣವಾಗಿ ಮಾಯವಾಗುವುದು. ಮೇಲೆ ಹೇಳಿದ ವಯಸ್ಸಿಗೆ ಮೀರಿ ಬಾಲಕ ಬಾಲಕಿಯರು ಮದುವೆಯಾಗದೆ ಉಳಿಯಲು ಬಿಡುವುದು ಮತ್ತು ಎಲ್ಲ ರೀತಿಯ ಕಸಾಯಿಖಾನೆಗಳಿಗೆ ಅನುಮತಿ ನೀಡುವುದು ಕೂಡಲೇ ನಿಷೇಧಗೊಳ್ಳಬೇಕು. ಮಾಂಸಾಹಾರಿಗಳಿಗೆ ವೇದಗಳಲ್ಲಿ ಹೇಳಿದಂತೆ ಮಾಂಸ ಸೇವನೆಗೆ ಅನುಮತಿ ಕೊಡಬಹುದು, ಅದು ಹೊರತು ಅನುಮತಿ ಕೊಡಕೂಡದು.
ವೇದದ ಪ್ರಕಾರ. ಶ್ರೀಲ ಪ್ರಭುಪಾದ ಅದು ಕೂಡ ಹೇಳ್ತಾ ಇದ್ದಾರೆ. ಗೋಮಾತೆ ಅಂತೂ ಇಲ್ಲವೇ ಇಲ್ಲ, ಪ್ರಶ್ನೆಯೇ ಇಲ್ಲ. ಮರಣದಂಡನೆ, ತಕ್ಷಣ ಮರಣದಂಡನೆ ಅಷ್ಟೇ. ಬೇರೆ ಪ್ರಾಣಿಗಳಿವೆ, ಅದನ್ನು ಆತರ ಆಪದ್ಧರ್ಮ ಅಂತ ಹೇಳ್ತಾ ಇದ್ದಾರೆ. ಆಪದ್ಧರ್ಮ ಅಥವಾ ಒಂದು ಎಮರ್ಜೆನ್ಸಿ ಸಿಚುವೇಶನ್, ಇನ್ನೊಂದು ಸನ್ನಿವೇಶ, ಇಲ್ಲ ಆ ಪ್ರವೃತ್ತಿ ಧರ್ಮದ ಕಾರ್ಯಗಳಾಗಿ ಅದು ಅಲೋ ಮಾಡ್ಬೋದೇನೋ. ಅದು ಹೊರತು ಅನುಮತಿ ಕೊಡಕೂಡದು. ಎಲ್ಲ ಬಗೆಯ ಮದ್ಯಪಾನಗಳು, ಸಿಗರೇಟ್ ಸೇದುವುದು, ತಂಬಾಕು ಜಗಿಯುವುದು, ಚಹಾ ಕುಡಿಯುವುದು ಕೂಡ ನಿಷೇಧಗೊಳ್ಳಬೇಕು. ಹೇಳ್ತಾರೆ, ನಾನು 5 ಕಮಾಂಡ್ಮೆಂಟ್ಸ್ ಕೊಟ್ಟಿದ್ದೇನೆ ಅಂತ ಹೇಳಿ. ಯಾಕಂದ್ರೆ ಬೈಬಲ್, ಇಂಗ್ಲಿಷ್ ಕ್ರಿಶ್ಚಿಯಾನಿಟಿ ಇದರಲ್ಲಿ 10 ಕಮಾಂಡ್ಮೆಂಟ್ಸ್ ಅಂತ ಹೇಳ್ತಾರೆ. ಹೇಳ್ತಾ ಇಲ್ಲ, ನನ್ನದು 5 ಕಮಾಂಡ್ಮೆಂಟ್ಸ್. ಯಾವ್ದು 5 ಕಮಾಂಡ್ಮೆಂಟ್ಸ್? 4. ಈ 4 ಪಾಪ ಕಾರ್ಯಗಳಿಂದ ಹೊರಗಿರುವುದು. 5ನೇಯದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕನಿಷ್ಠ 16 ಸುತ್ತ ಜಪಿಸುವುದು. ಇದು 5 ಕಮಾಂಡ್ಮೆಂಟ್ಸ್. ಇದು ಪ್ರಭುಪಾದ ಶಿಷ್ಯರು ಕೇಳಿದಾಗ, ನಾವು ಅಧಿಕಾರ ಸಿಕ್ಕರೆ ಏನ್ ಮಾಡ್ಬೇಕು ಪ್ರಭುಪಾದ್ರೆ, ಏನ್ ಮಾಡ್ಬೇಕು? ಯಾರು ಈ 5 ನಿಯಮ ಪಾಲನೆ ಮಾಡೋದಿಲ್ಲ ಅವರನ್ನು ಕತ್ತರಿಸಿ ತಲೆ. ಸೊ ಅವ್ರಿಗೆ ಮರಣದಂಡನೆ ಕೊಡಿ. ಆ ರೀತಿಯಲ್ಲಿ ಶ್ರೀಲ ಪ್ರಭುಪಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮಗೆ. ಜಗದ್ಗುರುವಾಗಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರತಿನಿಧಿಯಾಗಿ, ಸಂಸ್ಥಾಪಕ ಆಚಾರ್ಯರಾಗಿ, ಆಚಾರ್ಯರ ಮಾರ್ಗದರ್ಶನ. ಮತ್ತೆ ನಾವು ಕೇಳೋದು, ಪರೀಕ್ಷಿತ್ ಮಹಾರಾಜರು ಕೊಟ್ಟ ಸ್ಥಳಗಳಲ್ಲಿ ಇಲ್ಲ ಅವರ ಇದರಲ್ಲಿ. ಹಾಗಾಗಿ ಮತ್ತೆ ಅವರು ಎಲ್ಲಿ ಚಿನ್ನ ಹೆಚ್ಚಿದೆ, ಎಲ್ಲಿ ಗೋಲ್ಡ್, ಚಿನ್ನ ಇದ್ರೆ ಅಲ್ಲಿ ಬೇರೆದೆಲ್ಲ ಬೆರುತ್ತೆ. ಎಲ್ಲ ಮೋಹ, ಲೋಭ ಅದೆಲ್ಲ ತಂತನಾಗಿ ಬರೋ ಅಸತ್ಯ ಎಲ್ಲ ಬೆಳೆಯುತ್ತೆ. ಸೊ ಆ ರೀತಿಯಲ್ಲಿ ಅವರು ಅದನ್ನು ಕೂಡ, ಅದಿದ್ದಲ್ಲಿ ಅದನ್ನ ನಾವು ಕೃಷ್ಣ ಸೇವೆ ಉಪಯೋಗಿಸ್ಬೇಕು. ಕೃಷ್ಣ ಕೊಟ್ಟಿದ್ದಾನೆ ನಮ್ಗೆ ಆತರ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಉಪಯೋಗಿಸಿ ನಾವು ಕೃಷ್ಣ ಭಕ್ತಿ, ಕೃಷ್ಣ ಸೇವೆ ತೊಡಗಿಸ್ಬೇಕು ನಾವು. ಸೊ ಇಲ್ಲ ಅಂದ್ರೆ ಅದೇ ನಮಗೆ ಕಾರಣ. ತುಂಬಾ ಆ ರೀತಿಯ ಒಂದು ವೈಭವ, ಆ ರೀತಿಯ ಶ್ರೀಮಂತಿಕೆ, ಆ ರೀತಿ ಇದು ಐಶ್ವರ್ಯವೇ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ನಮಗೆ ಈ ಪಾಪ ಕಾರ್ಯಗಳು ತೋರಿಸೋಕೆ ಪ್ರಾರಂಭ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪರತ ಚೇತಸಾಂ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪರತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋ ನ ವಿಧೀಯತೆ. ಓಕೆ, ಹರೇ ಕೃಷ್ಣ. ಈ ಅಧ್ಯಾಯ ಕೂಡ ಆಯ್ತು. ಏನಾದ್ರು ಯಾರಾದ್ರೂ ಪ್ರಶ್ನೆ ಇದ್ರೆ ಏನಾದ್ರು ನೋಡೋಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ 10ನೇ ಪ್ರಶ್ನೆ ಇನ್ನೊಂದ್ಸರಿ ಹೇಳಿ ಪ್ರಭುಜಿ. ಅವಾಗ್ಲೇ ಹೇಳಿದ್ರಿ, ನನ್ಗೆ ಅದು ಅರ್ಥ ಮಾಡ್ಕೊಳಿಕ್ ಆಗ್ತಿಲ್ಲ. ಧರ್ಮ ಗ್ರಂಥಗಳು ಮಾಂಸಾಹಾರ ಮತ್ತು ಮಾದಕತೆಯನ್ನು ಏಕೆ ಅನುಮತಿಸುತ್ತವೆ? 10ನೇ ಪ್ರಶ್ನೆ ಇಲ್ಲಿ. ಹೌದು ಪ್ರಭುಜಿ. ಒಂದು ನಿಮಿಷ ಇದೆ, ಅದು ಪಾಯಿಂಟ್. Why do the scriptures allow meat eating and intoxication? ಧರ್ಮ ಗ್ರಂಥಗಳು ಮಾಂಸಾಹಾರ ಮತ್ತು ಮಾದಕತೆ ಏಕೆ ಅನುಮತಿಸುತ್ತವೆ? ಏನು ಉತ್ತರ? ಯಾರು ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಅಧರ್ಮದಲ್ಲೇ ಇದ್ದವರು ನಿಧಾನವಾಗಿ ಅಧರ್ಮದಿಂದ ಧರ್ಮದ ಕಡೆಗೆ ತಿರುಗಲು ಈ ರೀತಿ ಮಾಡಿದ್ದಾರೆ. ಹೌದು. ಸೊ ಕ್ರಮೇಣವಾಗಿ ಶಾಸ್ತ್ರದಲ್ಲಿ ನಮಗೆ ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ, ನೇರವಾಗಿ ನಾವು ತಗೊಳ್ಬಹುದು ಅಂದ್ರೆ ನಿವೃತ್ತಿ ಮಾರ್ಗ ಇದೆ. ಭಿಕ್ಷುಕ ಮುನಿಗಳು ನೋಡಿ, ಅವರಿಂದ ಹುಟ್ಟೋ ಮುಂಚೆನೆ ಅವರು, ನಾನು ಹುಟ್ಟಲೇಬಾರ್ದು, ನಾನು ಹುಟ್ಟಿದ್ರೆ ನಾನು ಯಾವಾಗ ನನ್ನ ಮಾಯಾದೇವಿ ನನ್ನ ಇಟ್ಕೊಂಡ್ಬಿಡ್ತಾರೆ. ಸೊ ಅವರು ತಾಯಿಯ ಗರ್ಭದಲ್ಲೇ ಇದ್ರು ಅವರು. ಆ ರೀತಿ, ಸೊ ಆ ರೀತಿಯ ಒಂದು ಮಹಾತ್ಮರು. ಸೊ ಇನ್ನು ಆ ರೀತಿಯ ಒಂದು ತರಬೇತಿ ಅವರು ಪಡೆದು ಇಲ್ಲ ಈ ಜನ್ಮದಲ್ಲೇ ಇದ್ರೆ ಅವರಿಗೆ ಬೇಡ, ಅವ್ರು ನೇರವಾಗಿ ಅವರು ನಿವೃತ್ತಿ ಮಾರ್ಗವನ್ನು, ಎಲ್ಲವನ್ನು ತ್ಯಜಿಸೋದು, ಎಲ್ಲ ಇಂದ್ರಿಯ ವಸ್ತುಗಳನ್ನು ತ್ಯಜಿಸೋದು, ಇದಕ್ಕೆ ಹೋಗ್ಬೋದು. ಆದರೆ ನಾವು ಸಾಧಾರಣವಾಗಿಲ್ಲ, ನಮಗೆ ಎಷ್ಟು ಸಾವಿರ ಜನ್ಮಗಳು, ಕೋಟಿ ಜನ್ಮಗಳು, ವರ್ಷಗಳು ಅದರ ಇಂದ್ರಿಯ ಸುಖದ ಹಿಂದೆನೇ ಇದ್ದೇವೆ ನಾವು. ಒಮ್ಮೆಲೆ ನಮಗೆ ಬದಲಾಗೋಕ್ಕಾಗೋದಿಲ್ಲ. ಆಮಿಷ ಮಧ್ಯ ಸೇವಾ ಏನ್ ಹೇಳೋದು ಅದು ಶ್ಲೋಕ. ಆಮಿಷ ಅಂದ್ರೆ ಇದು ಯಾವ್ದು ತಿನ್ಬಾರ್ದು, ಅದು ಮಾಂಸಾಹಾರ. ಮಧ್ಯ ಸೇವಾ ಪಾನ. ವ್ಯವಾಯಾಮಿಷ ಮಧ್ಯ ಸೇವಾ ನಿತ್ಯಸ್ಯ ಜಂತೋ ಯವಶೋಧನ ಅಂತ ಹೇಳ್ತಾರೆ. ವ್ಯವಾಯ ಅಂದ್ರೆ ಅನೈತಿಕ ಸಂಬಂಧ. ಇದು ಸಹಜ ಸ್ವಭಾವ ಪ್ರತಿಜೀವಿಗೆ. ಯಾರು ಪ್ರತಿಜೀವಿಗೆ ಅಂದ್ರೆ ಬದ್ಧ ಜೀವಿಗೆ. ಭೌತಿಕ ಜಗತ್ತಿನಲ್ಲಿ ನಮಗೆ ಈ ರೋಗ ಇದೆ, ಹೃದ್ರೋಗ, ಕಾಮ.
ಇದರಿಂದ ನಾವು ಈ ಪಾಪ ಚಟುವಟಿಕೆಗಳಲ್ಲಿ ಎಲ್ಲ ಜೀವರಾಶಿಗಳು ಇದೆ. ಇಂದ್ರಿಯ ಸುಖ ಅನ್ನೋದು ಎಲ್ಲ ಕೂಡ ಲಭ್ಯವಿದೆ. ಸರ್ವಾನ್ ಏನು ಲಭ್ಯತೆ ದೈವಾತ್. ಸೊ ಭಗವಂತನ ಇದರಿಂದ ಎಲ್ಲ ಜೀವಿಗಳಲ್ಲೂ ಕೂಡ ಈ ಇಂದ್ರಿಯ ಸುಖವು ಲಭ್ಯವಿದೆ. ಇದು ಸೊ ಈ ರೀತಿಯ ಒಂದು ಪ್ರಚೋದನೆ, ಈ ರೀತಿಯ ಒಂದು ಒತ್ತಡ ನಮಗೆ ಇದೆ ನಮಗೆ. ಸೊ ಹಾಗಾಗಿ ಮನುಷ್ಯನಲ್ಲಿ ಇದ್ದಾಗ ಕೂಡ ನಮಗೆ ಇದೆ ನಮಗೆ. ಸೊ ಹಾಗೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಅದು ವೇದಗಳ ನಿರ್ದೇಶನದಲ್ಲಿ ನಮಗೆ ಅದನ್ನ ಬಿಡ್ಲಿಕ್ಕೆ ಇದೆ ಅಂತ್ಯವಾಗಿ. ಅದು ಕೊಟ್ಟಿರೋದು ಅದನ್ನ ನಾವು ಕಂಟಿನ್ಯೂ ಮಾಡೋದಕ್ಕಂತಲ್ಲ. ಸೊ ಆ ರೀತಿ ಇದೆ. ಕಾಳಿಯ ಮುಂದೆ ನಾವು ಒಂದು ಪ್ರಾಣಿಯನ್ನು ಬಲಿಯಾಗಿ ಕೊಡ್ಬೋದು ನಾವು. ಅದಿದೆ, ಅದಿರೋದು ಕ್ರಮೇಣವಾಗಿ ನಾವು ಬಿಡ್ತೀವಿ ಅನ್ನೋದಕ್ಕಿದೆ. ಅದನ್ನ ನಿಲ್ಲಿಸ್ಲಿಕ್ಕೆ ಅದನ್ನ ಹಾಗೆಯೇ ಪ್ರೋತ್ಸಾಹಿಸಿ ಅದನ್ನ ಪಾಪ ಚಟುವಟಿಕೆಗಳಲ್ಲಿ ತೊಡಗಿ ನಾವು ನರಕಕ್ಕೆ ಹೋಗೋದು ಅಂತಲ್ಲ, ಅದು ನಿಲ್ಲಿಸೋದ್ರಿಂದ ಇದೆ ಅಂತ. ಹೌದು. ಎಸ್ ಮಾತಾಜಿ. ಆಮೇಲೆ ಹೇಳ್ತಾರೆ, ಇದು ಎಲ್ಲರಿಗೂ ಅಲ್ಲ. ಇದು ಇದರಲ್ಲಿ ಕೂಡ ನಮಗೆ ಮೊದಲಿಂದಲೇ ನಮಗೆ ತರಬೇತಿ ಆಗಿದೆ, ಮೊದಲಿಂದಲೇ ನಮಗೆ ಇದರ ಮನವರಿಕೆ ಇದೆ. ಅಂದ್ರೆ ನಾವು ನಮಗೆ ಈ ತರ ಒಂದು ಕನ್ಸೆಷನ್ ಇದೆ, ನಾವು ಅದನ್ನು ತಗೊಳ್ಳೋಣ ಅಂತ. ಸೊ ಮೊದಲಿಂದಲೇ ಆ ತರ ಚಟಗಳಲ್ಲಿ ಯಾರೋ ಸಿಕ್ಕಿ ಬಿದ್ದಿದ್ದಾರೆ, ಓಕೆ, ಕ್ರಮ ಅವರು ಹೊರಗೆ ಬರ್ಬೇಕು. ಆದ್ರೆ ಯಾರು ಅದರಲ್ಲಿ ಇಲ್ಲ, ನಿಯಂತ್ರಣದಲ್ಲಿ ಇಲ್ಲ ಮೊದಲಿಂದ, ಅಂದ್ರೆ ಅವರು ಅದಕ್ಕೆ ಆ ಪ್ರವೃತ್ತಿಯಾಗಿ ಕೊಟ್ಟಿದೆ ಅಂತ ಹೇಳಿ ಅದಕ್ಕೆ ಹೋಗ್ಬಾರ್ದು. ಎಸ್ ಮಾತಾಜಿ. ಸುಷ್ಮಾ ಮಾತಾಜಿ, ಆಯ್ತಾ ನಿಮ್ಗೆ ಅವ್ರು ಹೇಳಿದ ಸಮಾಧಾನ? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಅರ್ಥ ಆಯ್ತು ಪ್ರಭುಜಿ. ಪ್ರಭುಜಿ, 8ನೇದು ಧರ್ಮದ ಕಡೆಗೆ ರಾಜ್ಯದ ವರ್ತನೆ ಹೇಗಿರಬೇಕು? 8ನೇದು ಧರ್ಮದ ಕಡೆಗೆ ರಾಜ್ಯದ ವರ್ತನೆ ಹೇಗಿರಬೇಕು? ಹ್ಮ್ 30 seconds. ಸೊ ಪ್ರಭುಪಾದರು ಇಲ್ಲಿ ಭಾವಾರ್ಥ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಈ ಧರ್ಮದ ನಿಯಮಗಳು, ಧರ್ಮದ ಕಾಲು ಕಂಬಗಳು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ಎತ್ತಿ ನಿಲ್ಲೋದಕ್ಕೆ ನೋಡ್ಬೇಕು ಯಾವುದು ಎಲ್ಲ ರಾಜ್ಯ ಸರ್ಕಾರ. ಸೊ ಅವರು ಇಲ್ಲ ನಮ್ಮದು ಸೆಕ್ಯುಲರ್ ಸ್ಟೇಟ್, ಪರ್ಟಿಕ್ಯುಲರ್ ನಮ್ಮ ಇಂಡಿಯಾ ಇದೆಲ್ಲ ಹೇಳೋದು ನಾವು, ಯಾವ ಧರ್ಮದ ಇದು ಇಲ್ಲ, ಇದು ಸೊ ಈ ರೀತಿ ಮಾಡೋ ಒಂದಿಲ್ಲ ಅಂತ ಹೇಳ್ತಾರೆ. ಸೊ ಈ 4 ಹಬ್ಬಗಳು ಪಾಲನೆ ಮಾಡ್ತಾರಾ ಅಂತ ನೋಡ್ಬೇಕು. ಯಾವ್ದು ಅದು ಧರ್ಮ ಅನ್ನೋದು ವೈಜ್ಞಾನಿಕವಾದದ್ದು, ಇದು ಏನೋ ಒಂದು ಸೆಂಟಿಮೆಂಟ್ ಅಲ್ಲ. ಇದು ಯಾವುದೋ ಒಂದು ನಮಗೆ ಇಷ್ಟ ಆದದ್ದು ಅಂತ ಇನ್ನೊಂದು ರೀತಿಯಲ್ಲಿ ನಮಗೆ ಇದು ಅಂತಲ್ಲ. ಇದು ಈ ನಿಯಮಗಳು, ಇದು ಪಾಪದ ಚಟುವಟಿಕೆಗಳು ಆಗ್ತಾ ಇದೆಯಾ ಇಲ್ವಾ, ಇದು ಧರ್ಮದ ಚಟುವಟಿಕೆ ಪಾಲನೆ ಆಗ್ತಾ ಇದೆಯಾ ಇಲ್ವಾ. ಸೊ ಅವ್ರು ನೋಡ್ಬೇಕು ಅವರು. ಸೊ ಅದು ಅವರ ಹೊಣೆಗಾರಿಕೆ, ಅವರ ಜವಾಬ್ದಾರಿ. ಸೊ ಇನ್ಫ್ಯಾಕ್ಟ್ ಹೇಳ್ತಾರೆ, ರಾಜರಾದವರು ಸರ್ಕಾರಕ್ಕೆ ಆಟೋಮ್ಯಾಟಿಕಲಿ ಪ್ರಜೆಗಳು ಮಾಡೋ ಪಾಪಕರ್ಮವು ಬರುತ್ತೆ. ಇದು ಇವತ್ತು ಗೊತ್ತಿಲ್ಲ, ಪುನರ್ಜನ್ಮದ ಅರಿವಿಲ್ಲ. ಸೊ ನಾವು ಪಾಪಕಾರ್ಯ ಮಾಡೋದ್ರಿಂದ, ಆ ಪ್ರಜೆಗಳು ಮಾಡೋದ್ರಿಂದ ಆ ಸರ್ಕಾರಕ್ಕೆ ಬರುತ್ತೆ. ಅದು ಸರ್ಕಾರದ ಇದರಲ್ಲಿ ಯಾರು ನಮ್ಮ ಅಧ್ಯಕ್ಷರಾಗಿ ಯಾರೇ ಇರ್ತಾರೆ, ಪ್ರಧಾನಿಗಳಾಗಿ ಇರ್ತಾರೆ, ರಾಜನಾಗಿ ಯಾರು ಇರ್ತಾರೆ, ಅವ್ರಿಗೆ ಬರುತ್ತೆ. ಅವರೆಲ್ಲರಿಗೂ ಬರುತ್ತೆ, ಯಾರ ಅಧಿಕಾರದಲ್ಲಿದ್ದಾರೆ. ಇವಾಗ ತಂದೆ ತಾಯಿಯರು ಅವ್ರ ಮಕ್ಕಳ ಹೊಣೆಗಾರಿಕೆ, ಮಕ್ಕಳು ದಾರಿ ತಪ್ಪಿದ್ದಲ್ಲಿ ಅವರ ಕರ್ಮ ಅವ್ರಿಗೆ ಬರುತ್ತೆ. ಅದೇ ರೀತಿ ಸರ್ಕಾರಕ್ಕಿದೆ. ಸೊ ಹಾಗೆ ಸರ್ಕಾರಕ್ಕೆ ಜವಾಬ್ದಾರಿ, ಜನರು ಈ ಪಾಪಕಾರ್ಯದಲ್ಲಿ ತೊಡಗದೆ ಇರೋದು, ಅವರನ್ನು ಅದರಿಂದ ರಕ್ಷಿಸೋದು ಅವರ ಜವಾಬ್ದಾರಿ. ಅದು ಜನನೀನ ಸಸ್ಯ, ಪಿತಾನ ಸಸ್ಯ, ರಾಜಾನ ಸಸ್ಯ. ಸೊ ಈ ರೀತಿ ಇದೆ, ಶಾಸ್ತ್ರದ ನಿರ್ದೇಶನ ಇದೆ. ಸೊ ಹಾಗೆ ಹೇಳ್ತಾ ಇದ್ದಾರೆ, ಅವರು ನೋಡ್ಬೇಕು ಯಾರು ಯಾವ ಧರ್ಮ ಪಾಲನೆ ಮಾಡೋದು ತೊಂದರೆ ಇಲ್ಲ. ಸೊ ನಾನು ಹಿಂದೂ ಅಂತ ಹೇಳ್ಬೋದು, ನಾನು ಮುಸ್ಲಿಂ ಅಂತ ಹೇಳ್ಬೋದು, ನಾನು ಕ್ರಿಶ್ಚಿಯನ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಆದ್ರೆ ಈ 4 ನಿಯಮಗಳನ್ನು ನಾನು ಪಾಲನೆ ಮಾಡ್ತಾ ಇದ್ದೇನಾ, ಈ ಧರ್ಮದ ಕಂಬ ಅಂತ ಎನ್ನುವುದು ನಾನು ಅನುಸರಿಸ್ತಿದ್ದೇನಾ, ಅದನ್ನ ನಾನು ಅದ್ರ ವಿರೋಧವಾಗಿಲ್ವಾ ಅಂತ ನೋಡ್ಬೇಕು ಅಂತ ಹೇಳ್ತಾರೆ. ಮಾತಾಜಿ, ಇನ್ನೇನಾದ್ರು ಯಾರಾದ್ರೂ ಏನಾದ್ರು ಸೇರಿಸ್ಬೇಕು ಅಂತ ಅನ್ಕೊಳ್ತೀರಾ ಮಾತಾಜಿ ಪ್ರಶ್ನೆಗೆ?
ಪದ್ಮ ಮಾತಾಜಿ, ಇನ್ನೇನೇನಾದ್ರು ಹೇಳ್ಬೇಕು ಅನ್ಕೊಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ರಾಜನು ಕಲಿಪುರುಷನಿಗೆ ಆಡಳಿತ ಮಾಡಲು ಅವಕಾಶವನ್ನೆಂದು ಕೊಡಬಾರದು. ಇದರಿಂದ ಲೋಭ, ಅಸತ್ಯ, ಕಳವು, ಅನಾಗರಿಕತೆ, ವಿಶ್ವಾಸಘಾತ, ಮೋಸ ಇದೆಲ್ಲ ಈ ತತ್ವಗಳು ಹೆಚ್ಚಾಗುವುದು. ಈ ಉತ್ತರ ಸರಿಯಾಗುತ್ತಾ ಪ್ರಭುಜಿ? ಹೌದು. ಎಸ್ ಮಾತಾಜಿ, ಇದೆಲ್ಲ ಆಗ್ಲಂದ್ರೆ ಇದೆಲ್ಲ ಆಗುತ್ತೆ. ಧರ್ಮದ ಕಂಬಗಳ ಅನುಸಾರ ನಾವು ಪಾಲನೆ ಮಾಡದೇ ಇರುವಾಗ ಇದೆಲ್ಲ ಬಂದೇ ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ. ಕರಪ್ಷನ್ ಅಂತ ನಾವು ಹೇಳ್ತಾ ಇರ್ತೀವಿ, ಇದು ಕೇವಲ ಒಂದು ಕಾನೂನಿನ ನಿಬಂಧನೆಗಳು, ಅದರಿಂದ ನಿಲ್ಲಕ್ಕಾಗೋದಿಲ್ಲ ಇದು. ಯಾಕಂದ್ರೆ ನಮ್ಮ ಹೃದಯ ಕಲುಷಿತವಾಗಿದೆ. ಹೃದಯ ಕಲುಷಿತವಾಗಿ ನಮಗೆ ಈಗಿರೋದ್ರಿಂದ ಸೊ ನಾವು ಮಾಡ್ತೇವೆ, ನಾವು ಅವಕಾಶ ಸಿಕ್ಕದಲ್ಲಿ ಮಾಡ್ತೇವೆ. ಯಾರೋ ಹೇಳ್ತಾ ಇದ್ರು, ಆನೆಸ್ಟಿ ಅಂದ್ರೆ ಲ್ಯಾಕ್ ಆಫ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಇವತ್ತಿನ ಇರುವ ಸನ್ನಿವೇಶದಲ್ಲಿ ಯಾರು ಒಂದು ಪ್ರಾಮಾಣಿಕವಾಗಿದ್ದಾರೆ ಅಂದ್ರೆ ಅವ್ರಿಗೆ ಈ ಬೇರೆ ಅವಕಾಶ, ಅದು ಕರಪ್ಷನ್ ಏನೊಂದು ಮಾಡೋಕೆ ಅವಕಾಶ ಸಿಗ್ಲಿಲ್ಲ, ಹಾಗಾಗಿ ಅವ್ರು ಆನೆಸ್ಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಹಾಗೆ ಆತರ ಆಗ್ಬಿಟ್ಟಿದೆ ಈಗ ಸಮಯ. ಚಾನ್ಸ್ ಸಿಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಅದರಿಂದ ಏನಾದರೂ ತನ್ನ ಸ್ವಾರ್ಥಕ್ಕೆ ಅವರು ಉಪಯೋಗಿಸೋ ಒಂದು ಇದು ಮನೋಭಾವದಲ್ಲಿ ಇದ್ದಾರೆ. ಹೌದು ಮಾತಾಡಿ. ಪ್ರಭುಜಿ, ಮತ್ತೊಂದು ಪಾಯಿಂಟ್ ಇದೆ. ಅದು ಅಧರ್ಮದ ಚಟುವಟಿಕೆಗಳನ್ನ ಅವರು ಪ್ರೋತ್ಸಾಹ ಮಾಡಬಾರ್ದು ಅಂತ. ಅಂದ್ರೆ ಎಲ್ಲ ಈ ಸ್ಲಾಟರ್ ಹೌಸಸ್ ಮತ್ತೆ ಪ್ರಾಸ್ಟಿಟ್ಯೂಟ್ ಆಮೇಲೆ ಈ ಇದು ಅಂದ್ರೆ ಜೂಜಾಡೋದು ಅದೆಲ್ಲ ಸ್ಟಾಪ್ ಮಾಡ್ಬೇಕು. ಕ್ಯಾಸಿನೋಸ್, ಗವರ್ಮೆಂಟ್ ದೇ ಹ್ಯಾವ್ ಟು ಸ್ಟಾಪ್ ದಟ್. ಬಾರ್ಸ್ ಇದು ಅದ್ರಲ್ಲಿ ಇದೆ ಪ್ರಭುಜಿ. ಇದು ಮತ್ತೊಂದು ಎಕ್ಸ್ಟ್ರಾ ಪಾಯಿಂಟ್ ಅದು. ಈ ಭಾರತದಲ್ಲಿ ಅದರ they should not give permission to all the slaughter houses, bars, ಹೌದು ಪ್ರಭುಜಿ, ಅದೆಲ್ಲ ಇದೆ. ನಾನು ಈ 32 ನಲ್ಲಿ ಏನು ಇದ್ರಲ್ಲಿ ಭಾವಾರ್ಥದಲ್ಲಿ ಏನಿದೆ ಅಂತ ಕೇಳಿದೆ ಅಷ್ಟೇ. ದಟ್ ಈಸ್ ಆಲ್ ಜನರಲ್. ಅದ್ರಲ್ಲೆಲ್ಲ ಬೇರೆ ಕಡೆ ಬಂದಿದೆ, ಏನೇನ್ ಗವರ್ಮೆಂಟ್ ಮಾಡಬಾರ್ದು ಅದೆಲ್ಲ ಬಂದಿದೆ. ಬಟ್ ಈ 32 ನಲ್ಲಿ ಜನರಲ್ ಆಗಿ ರಿಲಿಜನ್ ಅಂತ ಜನರಲ್ ಆಗಿ ಹೇಳ್ತಾ ಇದ್ದಾರೆ. ಸ್ಪೆಸಿಫಿಕ್ ಆಗಿ ಅಪ್ಲಿಕೇಶನ್ ಏನು ಹೇಳ್ತಾ ಇಲ್ಲ. ಈ 32 ಅಪ್ಲಿಕೇಶನ್ ಮಾತಾಜಿ ಹೇಳಿದಾಗೆ ನಾವು ಅವರು ಗವರ್ಮೆಂಟ್ ಈ ತರ ಸ್ಟೆಪ್ಸ್ ತಗೊಳ್ಬೇಕು. ಮತ್ತೆ ಅವರು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತಾರೆ. ಆದ್ರೆ ಯಾವ ಸೆಕ್ಯುಲರ್ ಸ್ಟೇಟ್ ಆದ್ರೂ ಕೂಡ ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಯಾವುದೇ ಒಂದು ಅವ್ರ ಫೇತ್ ಫಾಲೋ ಮಾಡಿದ್ರು ಅವ್ರು ಈ 4 ಮಾಡುವಾಗ ನೋಡ್ಬೇಕು ಅಂತ. ಅಂದ್ರೆ ಶುದ್ಧತೆ, ಧೈರ್ಯ, ಸತ್ಯನಿಷ್ಠೆ, ತಗೊಂಡ ಇದನ್ನ ಮಾಡೋದನ್ನ ಆಚರಣೆ ಮಾಡ್ಬೇಕು. ಅದು ಗವರ್ಮೆಂಟ್, ದಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್. ಓಕೆ, ಮಾತಾಜಿ ನೀವು ಇನ್ನೊಂದ್ಸಲ ಚೆಕ್ ಮಾಡಿ ಬೇಕಿದ್ರೆ. ಮಾತಾಜಿ ನೀವು ಲಾಸ್ಟ್ ಟೈಮ್ ಕೇಳ್ತಾ ಇದ್ರಲ್ಲ, ಅದು ಬುಬಾರ ಅಂತ. ಇಂಗ್ಲಿಷ್ ವರ್ಷನ್ ನೋಡಿದ್ರೆ ಅಷ್ಟು ಪ್ರಭುಪಾದರು ಪ್ರಭುಜಿ ನಂಗೆ ಆನ್ಸರ್ ಸಿಕ್ಕಿತ್ತು ಪ್ರಭುಜಿ. ಅದು ಅಲ್ಲ, ಅಷ್ಟು ಒತ್ತಾಯ ಇಲ್ಲ ಇಂಗ್ಲಿಷ್ ವರ್ಷನ್ ಅಲ್ಲಿ ಭೂಭಾರಕ್ಕೆ. ಅಂದ್ರೆ ನಾನು ಓದಿರೋ ಇದ್ರ ನನಗೆ ಇದನ್ನ ಸಿಕ್ಕಿದಾಗೆ ಯದುವಂಶದಿಂದ ಭೂಭಾರ ಆಗೋ ತರ ಅಷ್ಟು ಒತ್ತಡ ಇಲ್ಲ. ಅದೇ ಕನ್ನಡ ಇದರಲ್ಲಿ ಸ್ವಲ್ಪ ಆತರ ಟ್ರಾನ್ಸ್ಲೇಷನ್ ಇದೆಯಾ ಏನು ಅಂತ ನನಗೆ. ಅದು ಪ್ರಭುಜಿ ಅದಕ್ಕೆ ಆನ್ಸರ್ ಸಿಕ್ಕಿತ್ತು ಪ್ರಭುಜಿ. ಪ್ರಭುಪಾದರದ್ದು ಒಂದು ಇದಿದೆ, ಒಂದು ಎಕ್ಸ್ಪ್ಲನೇಷನ್ ಪ್ರಭುಪಾದ ಹ್ಯಾಸ್ ಗಿವನ್. ಅದು ಒಂದು ಎಕ್ಸ್ಟ್ರಾಕ್ಟ್ ನಂಗೆ ಸಿಕ್ಕಿದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅದು ದೇವತೆಗಳು ಕೂಡ ಆ ಲೀಲೆ ಒಳಗೆ ಬಂದಿದ್ರು. ಶ್ರೀಕೃಷ್ಣನ ಕ್ಲೋಸ್ ಅಸೋಸಿಯೇಟ್ಸ್ ಜೊತೆಗೆ ದೇವತೆಗಳು ಬಂದಿದ್ರು. ಆದ್ರೆ ಅವರು ಇದು ಲೀಲೆ ಆದ ಮೇಲೆ ಅವರಿಗೆ ಹಾಗೆ ಉಳಿಯಕ್ ಬಿಟ್ಬಿಟ್ರೆ ಅವರು ಮುಂದೆ ಅಸುರರಾಗ್ತಾರೆ ಅಂತ. ಮುಂದೆ ಅವರು ಡೆಮನ್ಸ್ ಆಗ್ತಾರೆ. ಯಾಕೆಂತಂದ್ರೆ ಅವರಿಗೆ ಆಸುರಿ ಭಾವ ಬರ್ತದೆ. ಯಾಕಂದ್ರೆ ಅವ್ರನ್ನ ಯಾರು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತೆ ಅವ್ರು ಎಲ್ಲದರಲ್ಲೂ ಎಲ್ಲ ಅಸುರರನ್ನು ಅವರು ಕೊಂದಿರ್ತಾರೆ. ಸೊ ಹಾಗಾಗಿ ಅವರಿಗೆ ಶ್ರೀಕೃಷ್ಣನ ಶಕ್ತಿಯಿಂದ ಅವರು ಎಲ್ಲ ಅಸುರರನ್ನು ಕೊಂದಿರ್ತಾರೆ. ಹಾಗಾಗಿ ಅವರಿಗೆ ತಮ್ಮನ್ನ ಬಿಟ್ರೆ ಇನ್ಯಾರು ಇಲ್ಲ ಆ ಭಾವನೆ ಬರ್ತದೆ ಅಂತೆ. ದೋಸ್ ಡೆಮಿಗಾಡ್ಸ್ಗೆ, ದೇವತೆಗಳೇ ಆಗಿದ್ರು ಅವರಿಗೆ ಅಸುರಿಕ ಭಾವನೆ ಬಂದ್ಬಿಡ್ತದೆ ಅಂತ.
They ಆ ರೀತಿ can ಅವತ್ತು become ಆಗ್ತಾರೆ ಅವರು. ದೇ ಕ್ಯಾನ್ ಬಿಕಮ್ ಬೂಬಾರ. ಅವರು ಆಗಲಿಕ್ಕೆ ತುಂಬಾ ಚಾನ್ಸಸ್ ಇದೆ. ಸೊ ಹ್ಮ್. ಅದಕ್ಕಾಗ್ಲೇ ಭಗವಂತ ಅವ್ರನ್ನೆಲ್ಲರನ್ನು ಕೂಡ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆತರ ಮಾಡ್ತಾನೆ ಅಂತ. ಓಕೆ, ಇದಕ್ಕೆ ಮತ್ತೆ ಅದು ಪರ್ಫೆಕ್ಟ್ ನಂಗೆ ಆನ್ಸರ್ ಸಿಕ್ಕಿದೆ ಪ್ರಭುಜಿ. ಹಾ, ಇದು ಪರವಾಗಿಲ್ಲ. ದಿಸ್ ರೀಸನ್ ಇಸ್ ಫೈನ್ ಅನ್ಸುತ್ತೆ. ನೀವ್ ಹೇಳಿದ್ದು. ಅದು ಶಿಲ ಪ್ರಭುಪಾದರೆ ಅದರಲ್ಲಿ ಹೇಳಿದ್ದಾರೆ. ಸೊ ಹ್ಮ್. ಹಾಗ ಅದು ಒಂದು ಇಂಗ್ಲಿಷ್ ಇದಿದೆ ಪ್ರಭುಜಿ, ಒಂದು ಅವರದ್ದು ಒಂದು ಇದು ಎಕ್ಸ್ಪ್ಲನೇಷನ್ ಅದು ಸೇಮ್ ಇದು ಅನ್ಸುತ್ತೆ. ಇಲ್ಲಾಂದ್ರೆ ನಾನು ಇಲ್ಲಿ ಓದುವಾಗ ಜನರಲ್ ಆಗಿ ಇಂಗ್ಲಿಷ್ ವರ್ಷನ್ ಅಷ್ಟು ಅದ್ರ ಬಗ್ಗೆ ಇದಿಲ್ಲ. ನೀವು ಹೇಳಿದ ಪ್ರಭುಜಿ ಅವರು ಹೇಳಿದ್ದಾರೆ. ಶಿಲ ಪ್ರಭುಪಾದರೆ ಒಂದು ಇದರಲ್ಲಿ he has given one talk on that same ಇದು ಟಾಪಿಕ್. ಅದೇ ಒಂದು ಶ್ಲೋಕದ ಮೇಲೆ ಅವರು ಸೇಮ್ ಇದ್ರ ಮೇಲೆ he has given one talk. Nice, this nice. And that is very convincing, Prabhuji. Convincing. That is very convincing. Hare Krishna. Hare Krishna, Mataji. Hare Krishna. On principle, definitely. Yadus are not Bubara. On principle, Mataji last time adana. Last time confusion. On principle. Yes. They are associates of the Lord, devotees of the Lord. How they can be Bubara? Hare again, Bubara. ಓಕೆ, ಮತ್ತೆಲ್ಲ ರೆಡಿ ಇದ್ದೀರಾ ಎಕ್ಸಾಮ್ಗೆ? ಇಲ್ಲ ಪ್ರಭುಜಿ, ಇನ್ನು ಇಲ್ಲ ಪ್ರಭುಜಿ. ಹಬ್ಬ ಆಗ್ಲಿ ಪ್ರಭುಜಿ, ಹಬ್ಬ ಆಗ್ಲಿ ಪ್ರಭುಜಿ, ಹಬ್ಬ ದೀಪಾವಳಿ. ಹಾ, ಯಾವಾಗ ಪ್ರಭುಜಿ ಹಬ್ಬ ಇದು ಎಕ್ಸಾಮ್ ಇಡೋದಂದ್ರೆ? ಅದೇ ಕೇಳ್ತೀನಿ ಮಾತಾಜಿ, ಕೇಳ್ತೀನಿ. ನಮ್ಮ ಸತ್ಯನಾರಾಯಣ ಪ್ರಭು ಕೇಳ್ತೀನಿ, ಕೇಳಿ. ಸೊ ನೀವೆಲ್ಲ ಬೇಡ ಅಂತೀರಾ ಇನ್ನ? ಮತ್ತೆ ಏನು ನೆಕ್ಸ್ಟ್ ಸಂಡೇ ಕ್ಲಾಸ್ ಮಾಡ್ಬೇಕಾ ಹೇಗೆ? ಆಗಿರುತ್ತೆ ಹಬ್ಬ, ಆಗಿರುತ್ತೆ ಸ್ಯಾಟರ್ಡೆ ಆಗಿರುತ್ತೆ ನಿಮ್ದು? ಸ್ಯಾಟರ್ಡೆ ಆಗಿರುತ್ತೆ ಹಬ್ಬ. ಸೊ ಇನ್ನ ಬೇರೆ 2 ಚಾಪ್ಟರ್ ಬೇಕಾದ್ರೆ ಡಿಸ್ಕಸ್ ಮಾಡ್ಬೋದು ಇನ್ನೊಂದ್ಸಲ. ಇದು 2 ಚಾಪ್ಟರ್ ಇದೆ. ಮಾಡಿಬಿಡಿ ಪ್ರಭುಜಿ. 18-19 ಡಿಸ್ಕಸ್. ಪ್ರಭುಜಿ, ಮತ್ತೆ ಟೆಂಪಲ್ ಅಲ್ಲಿ ಸಾಯಂಕಾಲ ದಾಮೋದರ ಆರತಿ ಆಗುತ್ತಲ್ಲ, ಅದ್ ನಮ್ಗೆ ಯಾಕೆ ಕಾಣಿಸೋದಿಲ್ಲ? ಏನ್ ಕಾಣಿಸೋದಿಲ್ಲ ಮತ್ತೆ ಈಗ? ಆ ದಾಮೋದರ ಆರತಿ ಮಾಡ್ತಿರ್ತೀವಲ್ಲ ನಾವು, ಹೊಸದಾಗಿ ದಾಮೋದರ ಬಂದಿದಾರಲ್ಲ, ಅವ್ರು ಕಾಣ್ತಿಲ್ಲ. ಓಕೆ, ಇವಾಗ ಇದು ತಂದೆಯಾರ ಯಶೋದೆ. ಓಕೆ, ವಿಡಿಯೋ ತೋರಿಸ್ತಾ ಇಲ್ವಾ? ಓಕೆ.